ಸುದ್ದಿ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಶಿವಾನಂದ್ ಪ್ಲೀಸ್. ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿಯ ಮುಂದಿನ ಅಧ್ಯಕ್ಷರಾಗಿ ಆಗುವಂಥವರು ನಮ್ಮ ನೆಚ್ಚಿನ ಸ್ನೇಹಿತರಾಗಿರುವಂಥ ರವಿಕಿರಣ್ ಅವರು ಬನ್ನಿ. ಸುದ್ದಿ ಬಿಡುಗಡೆ ಬೆಳ್ತಂಗಡಿ ಯೂನಿಟ್ನ ಉಸ್ತುವಾರಾಗಿರುವಂಥ ಸಿಂಚನಾನ ಅವರು ಕುಮಾರ್ ಬನ್ನಿ. ಮತ್ತು ಬೊಲ್ಪು ಈ ಕಾರ್ಯಕ್ರಮ ರೂವಾರಿ. ಈ ಕಾರ್ಯಕ್ರಮ ನಾವಿಲ್ಲಿ ಮಾಡಬೇಕಂದ್ರೆ ನಮಗೆ ಒಂದು ಪ್ರೇರೇಪಣೆ ನಮ್ಮನ್ನು ಫಾಲೋಅಪ್ ಮಾಡಿದಂಥ ನಮ್ಮ ಬೊಲ್ಪು ಟೀಮಿನ ನಿರ್ದೇಶಕ ಪ್ರಮೋಟರ್ ಆಗಿರುವಂಥ ಕಾರ್ತಿಕರವರನ್ನು ನಾನು ಸ್ವಾಗತಿಸ್ತೇನೆ. ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿಯ ಸೆಕ್ರೆಟರಿ ಆಗಿರುವಂಥ ಮನೋಜ್ ಅವರು ದಯವಿಟ್ಟು ಬನ್ನಿ. ಸೊ ಇವತ್ತಿನ ಈ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಯಿತು, ಆದರೂ ನಾಟ್ ಟು ಲೇಟ್. ಇನ್ನು ಮುಂದೆ ಈ ಸಭೆಯ ಅಂದರೆ ಬೊಲ್ಪು ಈ ಕಾರ್ಯಕ್ರಮ ಬಗ್ಗೆ ನಮ್ಮೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳಿದ್ದಾರೆ ಜಾನ್ಸನ್ ಟೆಲ್ಲಿಸ್ ಅವರು. ಸೊ ಅವರಿಗೆ ನಾವು ವೇದಿಕೆಯನ್ನು ಬಿಟ್ಟುಕೊಡೋಣ. ಎರಡು ಭಾಗದಲ್ಲಿಡುವ ಡಿಸ್ಕಷನ್ ಅನ್ನು. ಒಂದು ಭಾಗದಲ್ಲಿ ನಾನು ಬೊಲ್ಪುದು ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ವಿಸ್ತಾರವಾಗಿ ಅದರ ಬಗ್ಗೆ ಮಾತಾಡ್ತೇನೆ. ಅದ ನಂತರ ಸೀದಾ ಚರ್ಚೆಗೆ ಹೋಗುವ. ಸೊ ದಟ್ ಏನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇವೆ ಅದು ನಿಮ್ಗೆ ಅರ್ಥ ಆಗಲಿ, ಅದರಲ್ಲಿ ಹೇಗೆ ಭಾಗವಹಿಸಬಹುದು, ಅದರದೊಂದು ಪೂರ್ಣ ಒಂದು ಉಪಯೋಗ ಹೇಗೆ ನಿಮ್ಗೆ ತಗೊಳ್ಬೋದು ಅಂತೇಳಿ ಅದರ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ. ಓಕೆ ಅಲ್ಲ? ಓಕೆ. ಸೊ ಒಂದು ಆಲ್ರೆಡಿ first of all, thanks to the Chamber of Commerce Puttur and the Arivu Enterprise for making sure in a very short notice you all have gathered. It becomes easier for us to also put our initiatives further. But at the same time, also thank you for giving us the opportunity to express and all the kind words and gestures that you have shown. Okay, so our Tulu ellarige artha agtadalla? Tulu Kannada mix. Okay. ಕಾರ್ಯದರ್ಶಿ ಆಲ್ರೆಡಿ ಪಂತಿನ ಲೆಕ್ಕ ಕುಡ್ಲಡೆಂಕುಲ್ ಆಕ್ಚುಲಿ ಸುಮಾರು ವಸ್ತುలు ಮಲ್ತೊಂದಲ್ಲ ಕುಡ್ದೋಳು ಅರ್ಥ ಆಗ್ತಲ್ಲ ಇಲ್ಲ ಅರ್ಥವಿಲ್ಲ. ಓಕೆ ಸರಿ. ಹೇಳಿದಾಗೆ ಆಲ್ರೆಡಿ ನಾವು ಸುಮಾರು ಇನಿಷಿಯೇಟಿವ್ಸ್ ಅಲ್ಲಿ ನಾವು ಪಾರ್ಟ್ನರ್ ಆಗಿದ್ದೇವೆ. ಎಸ್ಪೆಷಲಿ ನಾವು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಇದು ಒಂದು ಸಂಸ್ಥೆ. ನಾವು ರೀಜನಲ್ ಸ್ಟಾರ್ಟ್ಅಪ್ಸ್ ಅನ್ನು ಹೇಗೆ ಡೆವಲಪ್ ಮಾಡ್ಬೋದು, ಅಥವಾ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅನ್ನು ಹೇಗೆ ಮುಂದೆ ತಗೊಂಡು ಬರ್ಬೋದು, ಅಥವಾ ಹೇಗೆ ಒಂದು ಗ್ಲೋಬಲ್, ಈಗ ನಿಮ್ಮ ಇಲ್ಲಿ ಕೂಡ ಪುತ್ತೂರಲ್ಲಿ ಸುಮಾರು ಬಿಸ್ನೆಸಸ್ ಇವೆ ವಿಚ್ ಆರ್ ಆಲ್ರೆಡಿ ಡೂಯಿಂಗ್ ಎಕ್ಸ್ಪೋರ್ಟ್ಸ್. ಬಟ್ ಹಲವಾರು ಬಿಸ್ನೆಸ್ಗೆ ಇಂಥದ್ದು ಸ್ಟೆಪ್ ಅನ್ನು ಹೇಗೆ ತಗೊಳ್ಳೋದು, ಅಥವಾ ಚಿಕ್ಕ ಮೈಕ್ರೋ ಸ್ಕೇಲ್ ಇಂದ ಮೀಡಿಯಂ ಸ್ಕೇಲಿಗೆ ಹೇಗೆ ಬರೋದು, ಮೀಡಿಯಂ ಸ್ಕೇಲ್ ಇಂದ ಒಂದು ಸ್ಮಾಲ್ ಸ್ಕೇಲ್ಗೆ ಅಥವಾ ಲಾರ್ಜ್ ಸ್ಕೇಲ್ಗೆ ಹೇಗೆ ತಗೊಂಡು ಹೋಗ್ಬೋದು, ಇಲ್ಲಿ ಸುಮಾರು ಅಡಚಣೆಗಳಿರ್ತವೆ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಪಾಲಿಸಿ. ಸುಮಾರು ವಿಷಯಗಳು ಕನೆಕ್ಟ್ ಇಲ್ಲದಿದ್ರಿಂದ, ಅಥವಾ ಪ್ಲಾಟ್ಫಾರ್ಮ್ ಇಲ್ಲದಿದ್ರಿಂದ, ಮಾಹಿತಿ ಇಲ್ಲದಿದ್ರಿಂದ, ಅಥವಾ ಸರ್ಟೆನ್ ಮೈಂಡ್ ಸೆಟ್ಗಳಿಂದ ಇವು ಅಲ್ಲಲ್ಲಿ ಉಳಿತವೆ. ಸೊ ಹೀಗೆ ನಾವು ಐಟಿಗೋಸ್ಕರ ಸುಮಾರು ವಿಷಯಗಳನ್ನು ಮಾಡ್ತಿದ್ವಿ ಮಂಗಳೂರಿನಲ್ಲಿ. ಸೊ ಆಸ್ ಯು ಮೈಟ್ ಆಲ್ರೆಡಿ ನೋ, ಮಂಗಳೂರಲ್ಲಿ ಒಂದು 3 ಕಂಪನೀಸ್ ಆಲ್ರೆಡಿ ಎಕ್ಸಿಟ್ ತಗೊಂಡಿವೆ. ಒಂದು ರೋಬೋಸಾಫ್ಟ್ ಇದ್ದು, ಸೊ ಇಟ್ ವಾಸ್ ದ ಫಸ್ಟ್ ಎಕ್ಸಿಟ್ ಇನ್ ಮ್ಯಾಂಗ್ಳೂರ್. ಆಲ್ಮೋಸ್ಟ್ ಒಂದು 800 ಕೋಟಿದ್ದು ಒಂದು ಎಕ್ಸಿಟ್ ಆಯಿತು. ಅದರ ನಂತರ ಸೆಕೆಂಡ್ ಕಂಪನಿ ದಟ್ ಗಾಟ್ ಎಕ್ಸಿಟೆಡ್ ಈಸ್ ನಿವಿಯಸ್. ದೇ ಹ್ಯಾವ್ ಅನ್ಡಿಸ್ಕ್ಲೋಸ್ಡ್ ಬಟ್ ದೇ ಆಲ್ಸೋ ಆರ್ ಅ ಲಾರ್ಜ್ ಎಕ್ಸಿಟ್. ಎಂಟಿಟಿ ಅಂತ ಒಂದು ಜಪಾನೀಸ್ ಕಂಪನಿ ಬಂದು ಎಕ್ಸಿಟ್ ಕೊಟ್ಟರು. ಮತ್ತೆ ಥರ್ಡ್ ಕಂಪನಿಗೆ ರೀಸೆಂಟ್ಲಿ ನಾವಿಗೋ ಸೊಲ್ಯೂಷನ್ಸ್ ಅಂತೇಳಿ ಅವರೊಂದು ಸುಮಾರು 950 ಕೋಟಿಗೆ ಎಕ್ಸಿಟ್ ಆದರು. ಸೊ ಹೀಗೆ ಸ್ಟೋರೀಸ್ ಬರುವಾಗ ತುಂಬಾ ಜನರಿಗೆ ಒಂದು ಆಸ್ಪಿರೇಷನ್ ಇರುತ್ತೆ, ನಾವು ಕೂಡ ಒಂದು ದೊಡ್ಡ ಬಿಸ್ನೆಸ್, ಗ್ಲೋಬಲ್ ಬಿಸ್ನೆಸ್ ಅನ್ನು ಇಲ್ಲಿಂದ ಬಿಲ್ಡ್ ಮಾಡಬೇಕು, ಅಥವಾ ನಾವು ಏನ್ ಮಾಡ್ತಿದ್ದೇವೆ ಇಷ್ಟು ಪರಿಶ್ರಮ ತಗೊಂಡ ನಂತರ ನಮ್ದು ಕೂಡ ಒಂದು ಈ ಹೆಜ್ಜೆಯಲ್ಲಿ ನೆಕ್ಸ್ಟ್ ಸ್ಟೇಜ್ ತಗೊಳ್ಬೇಕಂತೇಳಿ ಒಂದು ಆಸೆ ಇರ್ತದೆ. ಸೊ ಐಟಿ ಕಂಪನೀಸ್ಗಳಿಗೆ ಸುಮಾರು ವಿಷಯಗಳನ್ನು ನಾವು ಮಾಡಿಟ್ಟಿದ್ವಿ, ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ ಇಂದ ಅಥವಾ ಬೇರೆ ಬೇರೆ ಫೌಂಡರ್ಸ್ ನವರದ್ದೊಂದು ಸಂಸ್ಥೆ ಮಾಡಿಕೊಂಡು ನಾವು ಸಪೋರ್ಟ್ ಕೊಡ್ತಿದ್ವಿ. ಬಟ್ MP ಅವರು ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ಇದು ಬರೀ ಐಟಿಗೋಸ್ಕರ ಯಾಕೆ ಸೀಮಿತ? ಮಂಗಳೂರು ಬರೀ ಐಟಿ ಕಂಪನಿಯಿಂದ ಬೆಳೆದದಲ್ಲ. ಮಂಗಳೂರಿನಲ್ಲಿ ಹಲವಾರು ಬೇರೆ ಸಂಸ್ಥೆಗಳಿವೆ, ಅದರಿಂದ ನಮಗೆ ಒಂದು ಪರಿಚಯ ಬಂದಿದೆ. ಸೊ ಈ ಒಂದು ಬಿಸ್ನೆಸಸ್ ವಿಚ್ ಆರ್ ವೆರಿ ನೇಟಿವ್ ಟು ಮ್ಯಾಂಗ್ಳೂರ್, ಶಿಪ್ಪಿಂಗ್ ಅಲ್ಲಿ ಆಗಲಿ, ಎಕ್ಸ್ಪೋರ್ಟ್ಸ್ ಅಲ್ಲಿ ಆಗಲಿ, ಅಥವಾ ನಮ್ದು ಕೈಗಾರಿಕೆ ಈ ಏರಿಯಾಸ್ದಲ್ಲಿ ಆಗಲಿ, ಫಿಶರೀಸ್ ಅಲ್ಲಿ ಆಗಲಿ, ಇಂಥ ಒಂದು ಸೆಗ್ಮೆಂಟ್ಸ್ ಅಲ್ಲಿ ನಾವು ಯಾಕೆ ನಮ್ಮ ಕಂಪನೀಸ್ಗಳಿಗೆ ಒಂದು ಹೊಸ ಒಂದು ಪರಿಚಯವನ್ನು ಯಾಕೆ ಕರ್ಕೊಂಡು ಬರಬಾರ್ದು, ಅಥವಾ ಮಂಗಳೂರಿನಲ್ಲಿ ಇದ್ದಂತ ಹಲವಾರು ಬಿಸ್ನೆಸ್ಗಳು ಅವುಗಳಿಗೆ ಹೇಗೆ ನಾವು ಒಂದು ನ್ಯಾಷನಲ್ ಪ್ಲಾಟ್ಫಾರ್ಮ್ ಕೊಡ್ಬೋದು, ಅವುಗಳಿಗೆ ಹೇಗೆ ಒಂದು ನಾವು ಪರಿಚಯಿಸಬಹುದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಒಂದು ಬೊಲ್ಪು ಅಂತ ಹೇಳಿ ನಾವು ಇನಿಷಿಯೇಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರದ್ದು ಹೋಲ್ ಒಂದು ಜೆನೆಸಿಸ್ ಅದು ಆ ರೀತಿ ಸ್ಟಾರ್ಟ್ ಆದದ್ದು. ಸೊ ವಿ ವಾಂಟೆಡ್ ಟು ಬ್ರಿಂಗ್ ಅ ಕಾಮನ್ ಪ್ಲಾಟ್ಫಾರ್ಮ್ ಫಾರ್ ಬಿಸ್ನೆಸಸ್ ದಟ್ ಆರ್
not just focused on IT but also other areas apart from IT, but give them the similar platform to become global brands. So ಆ ಒಂದು ಉದ್ದೇಶದಿಂದ ಮಾಡಿ. ನೆಕ್ಸ್ಟ್ ಓಕೆ, ಸೊ ಇದರಲ್ಲಿ ಮೇಜರ್ಲಿ ನಾವು ದಕ್ಷಿಣ ಕನ್ನಡಕ್ಕೆ ಸೀಮಿತವಾದಂತಹ ಫೌಂಡರ್ಸ್ನವರಿಗೆ ಅಥವಾ ದಕ್ಷಿಣ ಕನ್ನಡಕ್ಕೆ ಯಾವುದೇ ರೀತಿಯಂತಹ ಒಂದು ಕನೆಕ್ಟ್ ಇದ್ದ ಫೌಂಡರ್ಸ್ನವರಿಗೆ ನಾವು ಪ್ಲಾಟ್ಫಾರ್ಮ್ ಕೊಡ್ತಿದ್ದೇವೆ. ಪ್ಲಸ್ ಇದರಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡ್ತೇವೆ. ದಕ್ಷಿಣ ಕನ್ನಡದ ಯಾವುದಾದ್ರು ಫ್ಲೇವರ್ ಉಂಟಾ, ಅಡಿಕೆದ್ದಾಗ್ಲಿ ಅಥವಾ ಅಡಿಕೆದ್ದು ಬೈ ಪ್ರಾಡಕ್ಟ್ಸ್ ಆಗಲಿ ಅಥವಾ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಾವು ಯಾವುದೆಲ್ಲ ದಕ್ಷಿಣ ಕನ್ನಡಕ್ಕೆ ಒಂದು ಫ್ಲೇವರ್ ಇದ್ದಂತ ವಿಷಯಗಳನ್ನು ಯಾವ್ದಾದ್ರು ಅಥವಾ ದಕ್ಷಿಣ ಕನ್ನಡದ ಫೌಂಡರ್ಸ್ ಅವರಿಂದ ಮಾಡಿದಂತ, ಈಗ ಫಾರ್ ಎಕ್ಸಾಂಪಲ್ ಮಲಬಾರ್ ಗೋಲ್ಡ್ಗೆ ನಿಮ್ದು ಯಾವುದೆಲ್ಲ ಆರ್ನಮೆಂಟ್ಸ್ ಹೋಗ್ತಾ ಉಂಟು, ಅದಕ್ಕೆ ಆಕ್ಚುಲಿ ಕಂಪನಿ ಇರೋದು ಮಂಗಳೂರಲ್ಲಿ. ಸೊ ದೇ ಡೂ ಅ ಲಾಟ್ ಮೋರ್ ದೇರ್. ಪ್ರೆಸಿಷನ್ ಸ್ವಿಸ್ ವಾಚಸ್ಗೆಲ್ಲ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಹೋಗ್ತದೆ. ಸೊ ಇವುಗಳಂತ ಸುಮಾರು ಬಿಸ್ನೆಸಸ್ ಆಲ್ರೆಡಿ ದೇ ಹ್ಯಾವ್ ಬಿನ್ ಥ್ರೈವಿಂಗ್ ಫಾರ್ ಸೋ ಮೆನಿ ಇಯರ್ಸ್. ಸೊ ಅಂಥದ್ದು ಒಂದು ದಕ್ಷಿಣ ಕನ್ನಡಕ್ಕೆ ಅಥವಾ ದಕ್ಷಿಣ ಕನ್ನಡದಿಂದ ಬರುವಂತಹ ಬಿಸ್ನೆಸ್ಗಳಿಗೆ ಒಂದು ಐಡೆಂಟಿಟಿ ಕೊಡ್ಲಿಕ್ಕೆ ಆ ಸೆಕ್ಟರ್ಸ್ ಇದು ಯಾವುದಾದ್ರೂ ಫೌಂಡರ್ಸ್ ಇದೆ, ನಾವು ಅವರಿಗೆ ಫಸ್ಟ್ ಅವಕಾಶಗಳನ್ನು ಮಾಡಿಕೊಡ್ತಿದ್ದೇವೆ. ನೆಕ್ಸ್ಟ್ ಲೈನ್. ಓಕೆ, ಈ ಏರಿಯಾಸ್ ಅನ್ನು ನಾವು ಈಗ ಸದ್ಯಕ್ಕೆ ಫೋಕಸ್ ಆಗಿದ್ದೇವೆ, ಬಟ್ ಇದಕ್ಕೆ ಸೀಮಿತವಾಗಿ ಅಲ್ಲ. ಸೊ ನೀವಿಲ್ಲಿ ನೋಡಬಹುದು ಇದರಲ್ಲಿ ಯಾವುದೆಲ್ಲ ಏರಿಯಾಸ್ ನಾವು ಫೋಕಸ್ ಮಾಡ್ತಿದ್ದೇವೆ. ಫಿಶರೀಸ್ ಆಗಲಿ, ಕೋಸ್ಟಲ್ ಕ್ವಿಸಿನ್ಸ್ ಆಗಲಿ, ಅಂದ್ರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಆಗಲಿ, ಅಥವಾ ಶಿಪ್ಪಿಂಗ್ ಅಲ್ಲಿ ಆಗಲಿ, ಅಥವಾ ಅಗ್ರಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಆಗಲಿ, ಈ ಏರಿಯಾಸ್ ಇಂದ ನಾವು ಯಾವುದೆಲ್ಲ ಬಿಸ್ನೆಸ್ ಬರ್ತವೆ ಅವುಗಳಲ್ಲಿ ಯಾವುದಾದ್ರೂ ಒಂದು ಇನ್ಸ್ಪಿರೇಷನಲ್ ಸ್ಟೋರೀಸ್ ಇದ್ರೆ ಅಥವಾ ಇನ್ಸ್ಪಿರೇಷನಲ್ ಬಿಸ್ನೆಸಸ್ ಇದ್ರೆ ಅವುಗಳಿಗೆ ನಾವು ಫಸ್ಟ್ ಸಪೋರ್ಟ್ ಕೊಡ್ತೇವೆ. ಅದಂತ ಹೇಳಿ ನಾವು ಆಯುರ್ವೇದಿಕ್ ಆಗಲಿ ಅಥವಾ ವೆಲ್ನೆಸ್ ಆಗಲಿ, ಸ್ಪಿರಿಚುವಲ್ಸ್ ಆಗಲಿ ಅಂತ ಬಿಸ್ನೆಸ್ಗೆ ಫೋಕಸ್ ಮಾಡ್ತೇವೆ, ಬಟ್ ಅದಕ್ಕೆ ಸೀಮಿತವಾಗಿರೋದಿಲ್ಲ. ಇಟ್ ಈಸ್ ಅನ್ ಓಪನ್ ಕ್ಯಾಟಗರಿ ಟು. ಒಂದು ವಿ ಆರ್ ಕೀಪಿಂಗ್ ಅ ಸ್ಪೆಷಲ್ ಕ್ಯಾಟಗರಿ ಕಾಲ್ಡ್ ಓಪನ್ ಕ್ಯಾಟಗರಿ. ಬೇರೆ ಯಾರು ಬೇಕಾದ್ರೂ ದಕ್ಷಿಣ ಕನ್ನಡದ ಫೌಂಡರ್ಸ್ ನವರು ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಸ್ಲೈಡ್. 4 ಸ್ಟೇಜ್ ಅಲ್ಲಿ ಹೆಲ್ಪ್ ಮಾಡ್ತೇವೆ. ಅಪ್ಲೈ ಮಾಡಿದ ನಂತರ ಏನು 4 ಸ್ಟೇಜ್ ಅಲ್ಲಿ ಹೆಲ್ಪ್ ಮಾಡ್ತೇವೆ. ನಮ್ದು ಫಸ್ಟ್ ಕೆಲಸ, ಯಾರು ಅಪ್ಲೈ ಮಾಡಿದ್ದಾರೆ ಅವ್ರು ಯಾಕೆ ಅಪ್ಲೈ ಮಾಡಿದ್ದಾರೆ ಅಂತೇಳಿ. ಸೊ ಇದರಲ್ಲಿ ಅಪ್ಲೈ ಮಾಡುವವರು ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆ ಅಥವಾ ಪ್ರಯೋಜನವನ್ನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಪಾಲಿಸಿ ಲೆವೆಲ್ ಇಂದ, ಮಾಹಿತಿ ಲೆವೆಲ್ ಇಂದ, ಅಥವಾ ಕೆಲವರು ಬ್ಯಾಂಕಿಂದ ಸ್ವಲ್ಪ ಹೆಲ್ಪ್ ತಗೊಳ್ಳಿಕ್ಕಾಗ್ಲಿ ಅಂಥದ್ದೊಂದು ಕೆಲವು ಕನೆಕ್ಷನ್ಸ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾರೆ. ದೀಸ್ ಥಿಂಗ್ಸ್ ಕ್ಯಾನ್ ಬಿ ಡನ್ ಫ್ರಮ್ ಡಿಫ್ರೆಂಟ್ ಬಾಡೀಸ್. ನಿಮ್ಗೆ ಸ್ವಲ್ಪ ಕನೆಕ್ಟ್ಸ್ ಬೇಕಾದಿತ್ತು ಅಥವಾ ಕೆಲವು ಬ್ಲಾಕೇಜಸ್ ಇರ್ಬೋದು, ಅದನ್ನು ಸ್ವಲ್ಪ ಬಿಡಿಸಿಕೊಟ್ರೆ ನಿಮ್ಗೆ ಅದು ಆಟೋಮ್ಯಾಟಿಕ್ಲಿ ಆಗ್ತದೆ. ಸೊ ಈ ಒಂದು ಸೆಗ್ಮೆಂಟ್ ಅನ್ನು ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೇವೆ. ಬಟ್ ನಮ್ಗೆ ದರ್ ಆರ್ ಸರ್ಟನ್ ಪೀಪಲ್, ಅವರಿಗೊಂದು ಆಲ್ರೆಡಿ ಇದ್ದಂತ ಬಿಸ್ನೆಸ್, ನೀವು ಸೆಕೆಂಡ್ ಜನರೇಷನ್ ಆಗಿರ್ಬೋದು, ಫಸ್ಟ್ ಜನರೇಷನ್ ಆಗಿರ್ಬೋದು, ಅಥವಾ ಥರ್ಡ್ ಜನರೇಷನ್ ಆಗಿರ್ಬೋದು. ಫಸ್ಟ್ ಜನರೇಷನ್ ಅಂತ ಹೇಳಿದ್ರೆ ನೀವೇ ಸ್ಟಾರ್ಟ್ ಮಾಡಿದಂತ ಬಿಸ್ನೆಸ್. ಸೆಕೆಂಡ್ ಜನರೇಷನ್ ಅಂತ ಹೇಳಿದ್ರೆ ನೀವು ಸ್ಟಾರ್ಟ್ ಮಾಡಿದ್ರೆ ಬಟ್ ನಿಮ್ಮ ಮಕ್ಕಳಿಗ ಮುಂದೆ ತಗೊಂಡು ಹೋಗ್ತಿದ್ದಾರೆ. ಥರ್ಡ್ ಜನರೇಷನ್ ಅಂತ ಹೇಳಿದ್ರೆ ತಾತ ಸ್ಟಾರ್ಟ್ ಮಾಡಿದ್ರು, ಅವ್ರ ನೆಕ್ಸ್ಟ್ ಮಕ್ಕಳು ಮಾಡಿದ್ರು, ಅದು ನೆಕ್ಸ್ಟ್ ಸ್ಟೇಜ್ ಇದ್ದು. ಇವುಗಳಲ್ಲಿ ನೀವು ಮಾಡುವಂತಹ ಬಿಸ್ನೆಸ್ ಆಲ್ರೆಡಿ ಒಂದು ಸ್ಯಾಚುರೇಷನ್ಗೆ ಬಂದಿರಬಹುದು. ಇಲ್ಲಿಂದ ಒಂದು ನೆಕ್ಸ್ಟ್ ಸ್ಟೇಜಿಗೆ ತಗೊಂಡು ಹೋಗ್ಬೇಕಂತ ಹೇಳಿದ್ರೆ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರ್ಬೇಕು. ಅದು ಬರೀ ಆ ಬಿಸ್ನೆಸ್ ಅನ್ನು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗೋದು ಆಗುದಿಲ್ಲ. ಸೊ ಅದಕ್ಕೊಂದು ಬೇರೆನೇ ರೀತಿದ್ದು ಒಂದು ಸಪೋರ್ಟ್ ಬೇಕಾದಿತ್ತು, ಮೈಂಡ್ ಸೆಟ್ ಬೇಕಾದಿತ್ತು, ಅದಕ್ಕೆ ಬೇರೆನೇ ರೀತಿಯಂತಹ ಮೆಂಟರ್ಸ್ನವರೆಲ್ಲ ಬೇಕಾದಿತ್ತು. ಅಂತ ಬಿಸ್ನೆಸಸ್ ಅನ್ನು ನಾವು ಡಿಸ್ಕವರ್ ಮಾಡ್ತೇವೆ. ಅದರಲ್ಲಿ ನಿಮ್ದು ಸ್ಟೋರಿ, ನಿಮ್ದು ಇನ್ಸ್ಪಿರೇಷನ್, ನೀವು ಯಾಕೆ ಇದನ್ನು ಮಾಡ್ತಿದ್ದೀರಿ, ನಿಮ್ಗೆ ಇನ್ನೊಂದು ಎಷ್ಟು ದೊಡ್ಡ ಬೆಳಿಬೇಕಂತ ಆಸೆ ಉಂಟು, ಆ ವಿಷಯಗಳನ್ನೆಲ್ಲ ನಾವು ಅದರಲ್ಲಿ ಡಿಸ್ಕವರ್ ಮಾಡ್ತೇವೆ. ಅಂದ್ರೆ ಒಂದು ನಿಮ್ಗೆ ಅದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಗೊತ್ತಾಗುತ್ತೆ, ಅದ ನಂತರ ಒಂದು ಇಂಟರ್ವ್ಯೂ ಇರುತ್ತೆ. ದಟ್ಸ್ ದ ಫಸ್ಟ್ ಸ್ಟೆಪ್. ಅಂತ ಡಿಸ್ಕವರಿ ಮಾಡಿದ ನಂತರ ಈ ವರ್ಷಕ್ಕೆ ನಾವು 15 ಬಿಸ್ನೆಸಸ್ ಅನ್ನು ಸೆಲೆಕ್ಟ್ ಮಾಡ್ತಿದ್ದೇವೆ. ಹಾಗಂತೇಳಿ ಬಾಕಿ ಜನರಿಗೆ ನಾವು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಬಹುದು, ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡಿ ಅವರಿಗೆ ನಾವು ಆ ಹಂತದಲ್ಲಿ ಹೆಲ್ಪ್ ಮಾಡ್ತೇವೆ. ಬಟ್ 15 ಯಾಕಂತ ಹೇಳಿದ್ರೆ ಅಂತ ಬಿಸ್ನೆಸ್ ಅನ್ನು ಸಪೋರ್ಟ್ ಮಾಡಿ ಒಂದು ನ್ಯಾಷನಲ್ ಲೆವೆಲ್ ತನಕ ತಗೊಂಡೋಗಿ ಅವರು ಬೇರೆ ಬಿಸ್ನೆಸ್ ಗಳಿಗೆ ಒಂದು ಪ್ರೇರಣೆ ಆಗುವಂತ ಒಂದು ನಮ್ದು ಇಂಟೆನ್ಷನ್. ಸೊ ಬೈ ದ ಟೈಮ್ ಈ MP ಅವ್ರದ್ದು ಟೆನ್ಯೂರ್ ಮುಗಿಯುವಾಗ ಒಂದು 50 ಬಿಸ್ನೆಸಸ್ ನಾವು ಹ್ಯಾಂಡ್ ಹೋಲ್ಡ್ ಮಾಡ್ತೇವೆ. ಸೊ ದಟ್ ಇಟ್ ಕ್ಯಾನ್ ಕಂಟಿನ್ಯೂ ಟು ಇನ್ಸ್ಪೈರ್ ದ ನೆಕ್ಸ್ಟ್ ಸೆಟ್ ಆಫ್ ಬಿಸ್ನೆಸಸ್. ಓಕೆ, ಸೊ ಡೆವಲಪಿಂಗ್ ದೋಸ್ ಕಾನ್ಸೆಪ್ಟ್ಸ್, ಹೊಸ ಕಾನ್ಸೆಪ್ಟ್ಸ್, ಆ ಬಿಸ್ನೆಸ್ ಅಲ್ಲಿ ಹೊಸ ಪ್ರಾಡಕ್ಟ್ಸ್ ಅನ್ನು ಡೆವಲಪ್ ಮಾಡುದು, ದಟ್ ವುಡ್ ಬಿ ದ ಸೆಕೆಂಡ್ ಸ್ಟೇಜ್. ಮತ್ತೆ ಡೆಪ್ಲಾಯ್, ಡಿಸೈನ್ ಅಂಡ್ ಡೆಪ್ಲಾಯ್, ಇದು ಥರ್ಡ್ ಸ್ಟೇಜ್. ಅವರಿಗೆ ಬೇಕಾದಂತಹ ಸೌಲಭ್ಯತೆಗಳು ಅಥವಾ ಗ್ರಾಂಟ್ ವ್ಯವಸ್ಥೆ, ಗವರ್ಮೆಂಟ್ ಇಂದ ಸುಮಾರು ಗ್ರಾಂಟ್ ಬರುತ್ತೆ, ಮೆಜಾರಿಟಿ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಇವನ್ ಮಕ್ಕಳಿಗೂ ಅಥವಾ ವಿಮೆನ್ ಫೌಂಡರ್ಸ್ ನವರಿಗೆ ಗವರ್ಮೆಂಟ್ ಇಂದ ಸುಮಾರು ಗ್ರಾಂಟ್ ಬರ್ತದೆ, ಬಟ್ ಯು ನೀಡ್ ಟು ಹ್ಯಾವ್ ಎನ್ ಇನ್ನೋವೇಷನ್ ಇನ್ ಇಟ್. ಸೊ ಇಂತಕ್ಕೆಲ್ಲ ಅಪ್ ಟು 50 lakhs ತನಕ ಗ್ರಾಂಟ್ ಕೊಡ್ತಾರೆ. ಇದು ಹಿಂದೆ ಕೊಡುವಂತಹ ಹಣ ಅಲ್ಲ, ದಿಸ್ ಇಸ್ ಅ ಸಪೋರ್ಟ್ ಫ್ರಮ್ ದ ಗವರ್ಮೆಂಟ್. ಸೊ ಇಂಥದ್ದೆಲ್ಲ ಸುಮಾರು ವ್ಯವಸ್ಥೆ ಯೋಜನೆಗಳಿವೆ, ಅಂಥದನ್ನು ನಾವು ಕನೆಕ್ಟ್ ಮಾಡಿ ಕೊಡ್ತೇವೆ. ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್. ನೆಕ್ಸ್ಟ್, ಓಕೆ, ಸೊ ಸ್ವಲ್ಪ ಸ್ಲೈಡ್ ಕಟ್ ಆಗಿದೆ, ಬಟ್ ಇಫ್ ಯು ಗೋ ಟು ದಟ್ ವೆಬ್ಸೈಟ್ www.bolpumangaluru.com,
ಆ ವೆಬ್ಸೈಟ್ ಅಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗ್ತದೆ, ಅಪ್ಲಿಕೇಶನ್ ಇಂದ ಹಿಡಿದದ್ದು ಎಲ್ಲ ಎಂತೆಲ್ಲ ನೆಕ್ಸ್ಟ್ ಸ್ಟೇಜಸ್ ಎಲ್ಲ ಅದರಲ್ಲಿ ಸಿಗ್ತದೆ. ನಾನೊಂದು QR ಕೋಡ್ ಇರಬೇಕಲ್ಲ ಲಾಸ್ಟಿಗೆ ಉಂಟು. ಓಕೆ, ಅದ ನಂತರ ನಾವು ಇಂಟರ್ವ್ಯೂ ತೆಗಿತೇವೆ. ಸೆಪ್ಟೆಂಬರ್ 30 ತನಕ ನಾವು ಎಕ್ಸ್ಟೆಂಡ್ ಮಾಡ್ತೇವೆ ಡೆಡ್ ಲೈನ್ ಅನ್ನು. ಆಲ್ರೆಡಿ ನಮಗೆ ಅಪ್ಲಿಕೇಶನ್ಸ್ ಬಂದಿದೆ, ಬಟ್ MP ಇಸ್ ವೆರಿ ಪರ್ಟಿಕ್ಯುಲರ್. ಈಗ ನಿಮ್ಗೆ ಇವತ್ತು ನಾವು ಬರುವಾಗ ಸ್ವಲ್ಪ ಲೇಟ್ ಆದಿತ್ತು, ಸೊ ನಿಮ್ಗೆ ಕೂಡ ಅಷ್ಟೇ ಟೈಮ್ ಕೊಡ್ಬೇಕಂತ ಹೇಳಿ ಸೆಪ್ಟೆಂಬರ್ 30 ತನಕ ಡೆಡ್ ಲೈನ್ಸ್ ಎಕ್ಸ್ಟೆಂಡ್ ಮಾಡ್ತಿದ್ದೇವೆ. ಸೆಪ್ಟೆಂಬರ್ 30ಗೆ ನಾವು ರಿಸಲ್ಟ್ಸ್ ಅನೌನ್ಸ್ ಮಾಡ್ತೇವೆ. ಆ ನಡುವೆ ಕೆಲವು ಬಿಸ್ನೆಸ್ಸಿಗೆ ನಾವು ಇಂಟರ್ವ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ವಿಚ್ ವಿ ವಿಲ್ ಪೋಸ್ಟ್ ಇಟ್ ಇನ್ ಡಿಫರೆಂಟ್ ಮೀಡಿಯಾ, ಸೊ ದಟ್ ನಿಮ್ಗೆ ವಿಸಿಬಿಲಿಟಿ ಸಿಗುವ ಹಾಗೆ. ಮತ್ತೆ ಬೇರೆ ಬಿಸ್ನೆಸ್ಸಿಗೆ ಎಲ್ಲಿ ನಮ್ದು ಸ್ವಲ್ಪ ಇಂಟರ್ವೆನ್ಷನ್ ಸಿಕ್ಕಿದ್ರೆ ಸಾಕು, ಅವರಿಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅಂಥದ್ದೊಂದು ಕಮ್ಯುನಿಟಿ ಕ್ರಿಯೇಟ್ ಮಾಡಿ ಅಲ್ಲಿಂದ ನಾವು ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬಟ್ ಯಾವುದೆಲ್ಲ ಬಿಸ್ನೆಸ್ಸಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ಲಿಕ್ಕೆ ಉಂಟು, ನ್ಯಾಷನಲ್ ಸ್ಟೋರಿ ಆಗ್ಬೋದು ಅಂತ 15 ಬಿಸ್ನೆಸಸ್ ಅನ್ನು ನಾವು ಶಾರ್ಟ್ ಲಿಸ್ಟ್ ಮಾಡಿ ಅವರಿಗೊಂದು 10 ವೀಕ್ಸ್ ನಮ್ದು ಪ್ರೋಗ್ರಾಮ್ ಇರುತ್ತೆ. ಸೊ 10 ವೀಕ್ಸ್ ಅಲ್ಲಿ ಬೇರೆ ಬೇರೆ ಮೆಂಟರ್ಸ್ ನವರು ಫ್ರಮ್ ಡಿಫರೆಂಟ್ ಇಂಡಸ್ಟ್ರೀಸ್ ಇಂಡಿಯಾದಲ್ಲಿ ಮತ್ತೆ ಗ್ಲೋಬಲ್ ಅವರು ಬಂದು ಹೆಲ್ಪ್ ಮಾಡ್ತಾರೆ. ಆ ಅಪ್ರೋಚ್ ಅನ್ನು ಚೇಂಜ್ ಮಾಡ್ಲಿಕ್ಕೆ, ಅದು ಕನೆಕ್ಷನ್ಸ್ ಏನು ಹೇಗೆ ಬಿಲ್ಡ್ ಮಾಡಬಹುದು, ಆ ಆಪರೇಷನ್ಸ್ ಅನ್ನು ಹೇಗೆ ಸ್ಕೇಲ್ ಮಾಡಬಹುದು, ಅವೆಲ್ಲ ಒಂದು ಡಿಫರೆಂಟ್ ಸೆಗ್ಮೆಂಟ್ಸ್ ಅಲ್ಲಿ ಇಟ್ ವಿಲ್ ಬಿ ಡನ್. ಇಟ್ಸ್ ನಾಟ್ ಎಂತ ಒಂದು ಕನೆಕ್ಟ್ ಮಾಡಿ ಬಿಡುವುದಂತಲ್ಲ, ಇದನ್ನು ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅಲ್ಲಿ ತನಕ ಹೋಗುವಷ್ಟು ನಮ್ದೊಂದು ಪ್ರಯತ್ನ ಇರ್ತದೆ ಅದರಲ್ಲಿ. ಸೊ ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ನಿಮ್ದು ಇನ್ಸ್ಪಿರೇಷನ್, ನಿಮ್ದು ಐಡಿಯಾ ಮತ್ತೆ ನಿಮ್ದು ಶಾರ್ಟ್ ವಿಡಿಯೋ ಒಂದು ಶೇರ್ ಮಾಡ್ಲಿಕ್ಕೆ ಇರುತ್ತೆ. ಕೆಲವರಿಗೆ ಇಫ್ ಯು ಆರ್ ಆಲ್ರೆಡಿ ಸೆಕೆಂಡ್ ಜನರೇಷನ್ ಆಂಟರ್ಪ್ರೆನ್ಯೂರ್, ನಿಮಗೆ ಸ್ಲೈಡ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾವು ಒಂದು ವಿಡಿಯೋ ಫಾರ್ಮ್ಯಾಟ್ ಇಟ್ಟಿದ್ದೇವೆ, ನಿಮ್ದು ಸ್ಟೋರಿಯನ್ನು ಅದರಲ್ಲಿ ಪಬ್ಲಿಷ್ ಮಾಡಬಹುದು ಅದೇ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೇವೆ. ಮತ್ತೆ ಫೈನಲಿ ಅಪ್ಲಿಕೇಶನ್ ಸೆಪ್ಟೆಂಬರ್ 30 ತನಕ ನಾವು ಎಕ್ಸ್ಟೆಂಡ್ ಮಾಡಿ ಸ್ಕ್ರೀನಿಂಗ್ ಮಾಡಿ ಸೆಪ್ಟೆಂಬರ್ 30ಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತೇವೆ, ಅವ್ರು ಅಕ್ಟೋಬರ್ 1ಗೆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತೇವೆ. ನೀವು ಇದನ್ನೊಂದು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಸೀದಾ ಅಪ್ಲಿಕೇಶನ್ ವೆಬ್ಸೈಟ್ಗೆ ಹೋಗ್ತದೆ. ಇಲ್ಲಿ ನಾನು ನಿಲ್ಲಿಸ್ತೇನೆ. ಇದು ಬೊಲ್ಪು ಇನಿಷಿಯೇಟಿವ್ ಇದ್ದು ಕಂಪ್ಲೀಟ್ ಡೀಟೇಲ್ಸ್. ಸೊ 3 ಕ್ಯಾಟಗರೀಸ್ ಅಲ್ಲಿ ನೋಡ್ತೇವೆ. ಫಸ್ಟ್ ಫ್ರೆಶ್ ಐಡಿಯಾಸ್ ನೋಡ್ತೇವೆ. ಅದರಲ್ಲಿ ನಮ್ದು ಈಗ ಅಪ್ಲಿಕೇಶನ್ಸ್ ಅಲ್ಲಿ ಕೂಡ ಆಲ್ಮೋಸ್ಟ್ 30% ಫ್ರೆಶ್ ಐಡಿಯಾಸ್ ಇರ್ತದೆ, ವಿಚ್ ಮೀನ್ಸ್ ಸ್ಟೂಡೆಂಟ್ಸ್ ಅವರು ಅಪ್ಲೈ ಮಾಡ್ತಿದ್ದಾರೆ. ಅಂತವರಿಗೆ ನಿಮ್ಗೆ ಆಕ್ಚುಲಿ ಸುಮಾರು ಗ್ರಾಂಟ್ಸ್ ಇವೆ. ನಿಧಿ ಪ್ರಯಾಸ್ ಅಂತ ಹೇಳಿ 7.5 ಲಕ್ಷ ಸಿಗ್ತದೆ. ಮತ್ತೆ ಎಲಿವೇಟ್ ಅಂತ ಹೇಳಿ ಕರ್ನಾಟಕ ಗವರ್ಮೆಂಟ್ ಇದೆ, ನೀವು ಅದಕ್ಕೆ ರಿಜಿಸ್ಟರ್ ಮಾಡಿರಬೇಕು, ಅದು ನಿಮಗೆ ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಬರ್ತದೆ. ಸೊ ಅದರಲ್ಲಿ 25 ಲಕ್ಷದಿಂದ 50 ಲಕ್ಷ ತನಕ ಗ್ರಾಂಟ್ ಕೊಡ್ತಾರೆ. ಮೆಡಿಕಲ್ ಟೆಕ್ನಾಲಜೀಸ್ ಅಲ್ಲಿ ಏನಾದರೂ ಮಾಡಿದ್ರೆ 1 ಕೋಟಿ ತನಕ ನೆರವುಂಟು. ಸೊ ಇವೆಲ್ಲ ಗ್ರಾಂಟ್ಸಿಗೆ ಪ್ರಿಪರೇಷನ್ ಬೇಕಾಗಿರ್ತದೆ. ಸೊ ನಿಮ್ಮ ಹತ್ರ ಆಲ್ರೆಡಿ ಒಂದು ಐಡಿಯಾ ಉಂಟು ಅಥವಾ ನೀವು ಆಲ್ರೆಡಿ ಪ್ರೋಟೋಟೈಪ್ ಮಾಡಿದ್ದೀರಾ, ಅದು ಟೆಸ್ಟೆಡ್ ಆಗಿದೆ, ಅದನ್ನೊಂದು ಪ್ರಿಪರೇಷನ್ ಫೇಸ್ ತನಕ ತಗೊಂಡು ಹೋಗ್ಬೇಕು. ನಾವು 2-3 ಸ್ಟೇಜಸ್ ಉಂಟು ಅದರಲ್ಲಿ, ಅಲ್ಲಿ ತನಕ ನಾವು ಹೆಲ್ಪ್ ಮಾಡ್ತೇವೆ, ಸೊ ದಟ್ ಯು ಕ್ಯಾನ್ ಅವೈಲ್ ದೀಸ್ ಗ್ರಾಂಟ್ಸ್. ಸೊ ಅದಕ್ಕೆ ನಡ್ಜ್ ಮಾಡಿದ್ದು ಶೇಪ್ ಮಾಡೋದು ನಾವು ಮಾಡ್ತೇವೆ ಇಫ್ ಯುವರ್ ಐಡಿಯಾ ಗೆಟ್ ಸೆಲೆಕ್ಟೆಡ್ ಡ್ಯೂರಿಂಗ್ ದಿಸ್ ಪ್ರಾಸೆಸ್. ಯಾವುದಕ್ಕೆ ಎಲಿವೇಟ್ ಅಲ್ಲ, ಎಲಿವೇಟ್ ಅಲ್ಲ, ಇಲ್ಲ ಅದಕ್ಕೆ ಅಪ್ಲೈ ಮಾಡೋದಿಲ್ಲ ಸರ್. ನಾವು ಯಾವುದಕ್ಕೆ ಹೇಳ್ತಿದ್ದೇವೆ, ವಿ ಆರ್ ಕ್ಲಿಯರ್ ಬಿಕಾಸ್ ನಾವು ನಮ್ಮಷ್ಟಕ್ಕೆ ಒಂದು 20-25 ಸ್ಟಾರ್ಟ್ಅಪ್ಸ್ಗೆ ಮಾಡಿ ಕೊಡಿಸಿದ್ದೇವೆ. ಅವರು ಅದು ಗ್ರಾಂಟ್ ಅಂತ ತಗೊಂಡು ಅವ್ರ ಕಂಪನಿ ಬಿಲ್ಡ್ ಮಾಡಿದ್ದಾರೆ. ಸೊ ವಿ ವಿಲ್ ಓನ್ಲಿ ಟಾಕ್ ಅಬೌಟ್ ಗ್ರಾಂಟ್ಸ್ ವಿಚ್ ವಿ ನೋ ಫಾರ್ ಅ ಫ್ಯಾಕ್ಟ್ ದಟ್ ಯು ವಿಲ್ ಗೆಟ್ ಇಟ್ ಆನ್ ಯುವರ್ ಬ್ಯಾಂಕ್ ಅಕೌಂಟ್. ಸೊ ಎಲಿವೇಟ್ ಅಲ್ಲ, ದೇ 100% ನಿಮ್ದು ಗ್ರಾಂಟ್ ಆಯಿತು ಅಂತ ಹೇಳಿದಾನೆ 1 ತಿಂಗಳಲ್ಲಿ ನಿಮ್ಗೆ ಅದು ಹಣ ಬರ್ತದೆ. So that is there. Second, but Elevate is not just restricted for students, it is open for everybody. But Mangalore ante heli ಅವರು 25 ಕೋಟಿದೊಂದು ಬಜೆಟ್ ಇಟ್ಟಿದ್ದಾರೆ. ಸೊ ಅದನ್ನು ಮೆಜಾರಿಟಿ ಜನರು ಅಪ್ಲೈ ಮಾಡುವುದಿಲ್ಲ. ಈವನ್ ಲಾಸ್ಟ್ ಟೈಮ್ ನಾವು ಮಾಡುವಾಗ ಆಲ್ಮೋಸ್ಟ್ ಮ್ಯಾಂಗ್ಳೂರಲ್ಲಿ ನಾವು 4 ಸ್ಟೇಜಸ್ ಅಲ್ಲಿ ಮಾಡಿದ್ದೇವೆ. ಪ್ರತಿ ವರ್ಷ ನಮಗೆ ಬರೀ 50 ಜಾಸ್ತಿ. ಈಗ ಬ್ಲೂ ಅಂತೇಳಿ ಒಂದು ಇನಿಷಿಯೇಟಿವ್ ಬರ್ತಾ ಉಂಟು, 23rd ಮಂಗಳೂರಲ್ಲಿ ಆಗ್ತಾ ಉಂಟು. ಸೊ ಅದಕ್ಕೆ ಕೂಡ ನಿಮ್ಗೆ ಅಪ್ಲೈ ಮಾಡ್ಬೋದು, ಮ್ಯಾಂಗ್ಳೂರ್ ಬ್ಲೂ ಅಂತ ಹೇಳಿ. ಸೊ ಅಲ್ಲಿ ಕೂಡ ನಿಮ್ಗೆ ಅಪ್ಲೈ ಮಾಡ್ಬೋದು. ಸೊ ಇಂಥದ್ದು ಇನಿಷಿಯೇಟಿವ್ಸ್ ಅಲ್ಲಿ ವಿ ಹ್ಯಾವ್ ಸೀನ್ ಮೇಜರ್ಲಿ ನಮಗೆ ಒಂದು 100 ಅಪ್ಲಿಕೇಶನ್ಸ್ ಬರ್ತದೆ. ಬಟ್ ಅದಕ್ಕೆ ಸುಮಾರು ಜನರು ಈಚೆ ಕಡೆಯಿಂದ ಅಪ್ಲೈ ಮಾಡುದಿಲ್ಲ, ಬರೀ ಮಂಗಳೂರಿನವರೇ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ನಿಮ್ಗೆ ಅಪ್ಲೈ ಮಾಡ್ಬೋದು. ಅದು ಮಂಗಳೂರಿಗೆ ಅಂತೇಳಿ ಒಂದು ಬಜೆಟ್ ಇಟ್ಟಿರ್ತಾರೆ ಅಪ್ ಟು 25 crores. ಮತ್ತೆ ನಿಧಿ ಪ್ರೈಸ್ ಅಲ್ಲ, ಸೆಂಟ್ರಲ್ ಗ್ರಾಂಟ್ ಸರ್. 7.5 lakhs ನಿಮಗೆ ನಿಧಿ ಪ್ರಯಾಸಿ ಅಂತ ಸಿಗ್ತದೆ. ಇಟ್ ವಿಲ್ ಬಿ ಗಿವನ್ ಥ್ರೂ ಅನ್ ಇನ್ಕ್ಯುಬೇಟರ್. ಸೊ ವಿಲ್ ಹ್ಯಾವ್ ಟು ಕನೆಕ್ಟ್ ದೆಮ್ ಟು ಡಿಫರೆಂಟ್ ಇನ್ಕ್ಯುಬೇಟರ್ಸ್. ಅದು ನಾವು ಮಾಡ್ತೇವೆ. ದಿಸ್ ಇಸ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಯೆಟ್ ಟು ಬಿಲ್ಡ್ ಅ ಬಿಸ್ನೆಸ್, ಬಟ್ ಯು ಹ್ಯಾವ್ ಸಮ್ ಪ್ರೋಟೋಟೈಪ್ಸ್, ಬಟ್ ಯು ವಾಂಟ್ ಟು ಗೋ ಟು ದಿ ಫೀಲ್ಡ್ ಆಫ್ ಆಂಟರ್ಪ್ರಿನರ್ಶಿಪ್. ಅದರಲ್ಲಿ ಹೆಲ್ಪ್ ಮಾಡ್ಬೋದು. ಸ್ನೇಹಿತರೆ, ನಮ್ಮ ಜೊತೆ ಮಿಸ್ಟರ್ ರವೀಶ್ ನಾಯ್ಕ್ ಅಂದರೆ ರಿಟೈರ್ಡ್ DGM ಕಾರ್ಪೊರೇಷನ್ ಬ್ಯಾಂಕ್ ಅಂದರೆ ಈಗ ಯೂನಿಯನ್ ಬ್ಯಾಂಕ್ನವರಿದ್ದಾರೆ. ರವೀಶ್ ನಾಯ್ಕರು ಉಂಟು. ಸೊ ಮಂಗಳೂರಲ್ಲಿ ಈಗ ಟೈ ಎಂಜನ್ಸ್ ಅಂತ ನಾವು ಕ್ರಿಯೇಟ್ ಮಾಡಿದ್ದೇವೆ. ಸೊ ನಿಮಗೆ ಹಣ ಸಿಗುವುದರಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಧನ ಸಹಾಯ ಮಾಡ್ಬೋದು. ಒಂದು ಅಫ್ಕೋರ್ಸ್ ಬ್ಯಾಂಕ್ಸ್ನವ್ರು ಇರ್ತಾರೆ ನಿಮಗೆ. ಇಫ್ ಯು ಐ ನೋ ದಟ್ ಸ್ವಲ್ಪ ಚಾಲೆಂಜಸ್ ಉಂಟು.
ಬಟ್ ನಿಮ್ಗೆ MSMEs ಇದೆಲ್ಲ ನಿಮಗೆ ಸರ್ಟಿಫಿಕೇಶನ್ ಅಲ್ಲಿ ಇದ್ರೆ ನಿಮಗೆ ಕೊಲಾಟ್ರಲ್ ಫ್ರೀ ಲೋನ್ ಎಲ್ಲ ಸಿಗ್ತದೆ. ನಾನು ಸಿಗುತ್ತದೆ ಅಂತ ಹೇಳುದಿಲ್ಲ, ಸ್ವಲ್ಪ ಕಷ್ಟ ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ನಾನು ಅದರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ಗವರ್ಮೆಂಟ್ ಪ್ರೊವಿಷನ್ ಉಂಟು, ಅದು ಇಟ್ ಈಸ್ ಅ ನಾರ್ಮಲ್ ಅಪ್ರೋಚ್. ಬಟ್ ಅದಕ್ಕೆ ಕೆಲವು ಬಿಸ್ನೆಸಸ್ ನವರಿಗೆ ಇಶ್ಯೂ ಇರ್ತದೆ. ಅದು ಪ್ರಾಜೆಕ್ಟ್ ಪ್ಲಾನ್ಸ್ ಹೇಗೆ ಮಾಡುವಂತದ್ದು, ಅಥವಾ ಪ್ರಾಜೆಕ್ಟ್ ಅಲ್ಲಿ ಸರ್ಟಿನಿಟಿ ಹೇಗೆ ತರುವಂತದ್ದು, ರಿಸ್ಕಿ ಬಿಸ್ನೆಸಸ್ ಅನ್ನು ಹೇಗೆ ಡಿರಿಸ್ಕ್ ಮಾಡುವಂತದ್ದು, ಇಂಥದ್ರೆಲ್ಲ ಸ್ವಲ್ಪ ಹೆಲ್ಪ್ ಸಿಕ್ಕಿದ್ರೆ ನಿಮ್ಗೆ ಅಂಥದ್ದೆಲ್ಲ ಫೆಸಿಲಿಟೀಸಿಗೆ ಯೂಸ್ ಮಾಡಬಹುದು. ಸೆಕೆಂಡ್, ಗವರ್ಮೆಂಟ್ ಇದ್ದು ನಿಮ್ಗೆ ಇನ್ನೋವೇಷನ್ ಅಂತ ಹೇಳಿ ನಿಮ್ಮ ಹತ್ರ ರಿಜಿಸ್ಟರ್ಡ್ ಆಗಿದ್ರೆ, ಅಂದ್ರೆ ನಿಮ್ದು ಬಿಸ್ನೆಸ್ ಅಲ್ಲಿ ಇನ್ನೋವೇಷನ್ ಉಂಟಂತ ಹೇಳಿ ತೋರಿಸಿದ್ರೆ, ಅದರಲ್ಲಿ ಕೂಡ ಗವರ್ಮೆಂಟ್ ಸೈಡ್ ಇಂದ ಸುಮಾರು ಸ್ಕೀಮ್ಸ್ ನಿಮಗೆ ಬರ್ತದೆ. ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಕಿಟ್ಸ್ ಅಂತ ಹೇಳಿ ಒಂದು ಸ್ಕೀಮ್ ಉಂಟು. ಅದರಲ್ಲಿ ಅಪ್ ಟು 2 crores ತನಕ ನಿಮ್ಗೆ ಆಕ್ಚುಲಿ ಧನ ಸಹಾಯ ಸಿಗ್ತದೆ, ವಿಚ್ ಇಸ್ ನಾಟ್ ಅ ಲೋನ್, ಬಟ್ ಇಟ್ ಇಸ್ ಅಗೇನ್ಸ್ಟ್ ಈಕ್ವಿಟಿ ನಿಮ್ಗೆ ಹಣ ಕೊಡುವಂತದ್ದು. ಬಟ್ ಇಟ್ ಇಸ್ ಅ ಗವರ್ಮೆಂಟ್, ನಿಮ್ಗೆ ಗವರ್ಮೆಂಟ್ ಗ್ಯಾರಂಟರ್ ಆಗಿರ್ತಾರೆ. ಸೊ ಇಂಥದ್ದೆಲ್ಲ ಸ್ಕೀಮ್ಸ್ ಉಂಟು. ಇದು ಒಂದು ಅಪ್ರೋಚ್. ಸೆಕೆಂಡ್ ಅಪ್ರೋಚ್ ಇಸ್ ಪ್ರೈವೇಟ್ ಫಂಡ್ಸ್. ಏಂಜಲ್ಸ್ ಅವರು ಇನ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಗೆ ನಾನು ಹೇಳುವಾಗ, ನಮ್ಮ ಮಂಗಳೂರಲ್ಲಿ ಸುಮಾರು ಬಿಸ್ನೆಸಸ್ ಈಗ ಆಲ್ರೆಡಿ ಎಕ್ಸಿಟ್ ಆಗ್ತಾ ಉಂಟು. ಎಕ್ಸಿಟ್ ಅಂತ ಹೇಳಿದ್ರೆ ಅವರದ್ದು ಸುಮಾರು ಫಂಡ್ ಆಕ್ಚುಲಿ ಸ್ಟಕ್ ಆಗಿರ್ತದೆ ಅವರದ್ದು ಕಂಪನೀಸ್ ಅಲ್ಲಿ, ಅವರು ರೀಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಬಟ್ ರೀಸೆಂಟ್ ಟೈಮ್ ಅಲ್ಲಿ ವೆನ್ ದೇ ಆರ್ ಎಕ್ಸಿಟಿಂಗ್ ಫ್ರಮ್ ದೇರ್ ಕಂಪನೀಸ್, ಅವರಿಗೆ ಒಂದು 800-900 ಕೋಟಿ ಎಕ್ಸಿಟ್ ಸಿಗುವಾಗ ಆ ಫಂಡ್ಸ್ ಅನ್ನು ಅವರು ನಾರ್ಮಲಿ ರಿಯಲ್ ಎಸ್ಟೇಟ್ಗೆ ಹಾಕ್ತಾರೆ. ಬಟ್ ದೇ ಆಲ್ವೇಸ್ ಕೀಪ್ ಅ ಸರ್ಟನ್ ಫಂಡ್ ಫಾರ್ ರಿಸ್ಕಿಯರ್ ಬಿಸ್ನೆಸಸ್ ವಿಚ್ ಇಸ್ ಸ್ಟಾರ್ಟ್ಅಪ್ಸ್. ಸೊ ಅಂಥದ್ದೊಂದು ಗ್ರೂಪ್ ಅನ್ನು ಮಾಡಿದ್ದಾರೆ ಕಾಲ್ಡ್ ಟೈ ಏಂಜಲ್ಸ್. ದೇ ಗಿವ್ ಅಪ್ ಟು 50 lakhs ಪರ್ ಸ್ಟಾರ್ಟ್ಅಪ್. ಬಟ್ ಅವರಿಗೆ ಜನ ಸಿಗ್ತಾ ಇಲ್ಲ. ಟೈ ಏಂಜಲ್ಸ್ ಅಂತ ಹೇಳಿ ಐ ಕ್ಯಾನ್ ಇಂಟ್ರೊಡ್ಯೂಸ್ ಯು. ದೇ ಆರ್ ಒನ್ ಆಫ್ ದ ಪಾರ್ಟ್ಸ್ ಇನ್ ದ ಬೊಲ್ಪು ಪ್ರೋಗ್ರಾಮ್. ಸೊ ನಿಮ್ಮದು ಸ್ಟ್ರಕ್ಚರ್ ಮಾಡ್ತಾ ಬರುವಾಗ ಟೈ ಏಂಜಲ್ಸ್ ಗೆ ಅಪ್ಲೈ ಮಾಡಬಹುದು. ಸೊ ನಿಮ್ದು ಬಿಸ್ನೆಸ್ ಅಲ್ಲಿ ಸ್ಕೇಲ್ ಉಂಟಂತ ಅನ್ಕೊಂಡ್ರೆ, ಅಥವಾ ನಿಮ್ದು ಬಿಸ್ನೆಸ್ ಅಲ್ಲಿ ಅಷ್ಟು ನೀವು ಗ್ರೋ ಆಗ್ತೀರಂತ ನೀವು, ಇಫ್ ಯು ಕ್ಯಾನ್ ಪ್ರೂವ್ ಇಟ್ ಟು ದೆಮ್ ಅಂಡ್ ಯು ಕ್ಯಾನ್ ಶೋ ಸಮ್ ಟ್ರಾಕ್ಷನ್, ಬ್ಯಾಕ್ ಸ್ಟೋರಿ, ಒಂದಿಷ್ಟು ಮಾಡಿದ್ದೇವೆ, ಇಷ್ಟು ಮಾಡಬಹುದು ಅಂತ ಹೇಳಿ ನೀವು ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ, ದೇ ಆರ್ ಆಲ್ಸೋ ಗಿವಿಂಗ್ ಫಂಡ್ಸ್. ಆಲ್ರೆಡಿ ನಾವು 2 ಕಂಪನೀಸ್ಗೆ ಮಾಡಿಕೊಟ್ಟಿದ್ದೇವೆ. ಸೊ ಅಂಥದ್ದೆಲ್ಲ ಪ್ರೊವಿಷನ್ಸ್ ಮಂಗಳೂರಲ್ಲಿ ಆಲ್ರೆಡಿ ಆಗ್ತಾ ಉಂಟು. ಬಟ್ ಸ್ವಲ್ಪ maybe you might not have awareness. So through these programs you will get much more awareness around those things. Idu second type idu. Third type idu, there is already a group called angel investing or VC groups. These are more riskier capital. Majority might not be confident to take it. So such groups, if you want to get access to, we founder circle anteli untu, AHA Ventures anteli untu, campus funds anteli untu. So ivella they are also investing into riskier businesses. These are VC funds. Avaradde board members alla nimma cap table alli bartare, andre nimma company alli advisor alla agi bartare avaru. ಅದು ಸ್ವಲ್ಪ ಮೆಚೂರ್ ಇದ್ದಂತ ಬಿಸ್ನೆಸ್ ಗೆ ವಿ ಕ್ಯಾನ್ ಹೆಲ್ಪ್ ಯು ಟು ಗೆಟ್ ಇನ್ ಟು ದೋಸ್ ಆಸ್ ವೆಲ್. ಬಟ್ ಅಲ್ಲಿ ನೀವು ಸ್ವಲ್ಪ ಆಲ್ರೆಡಿ ಬಿಸ್ನೆಸ್ ಎಲ್ಲ ಮಾಡಿರ್ಬೇಕು. ಸೊ ಇಫ್ ಯು ಆರ್ ಅ ಫ್ರೆಶ್ ಬಿಸ್ನೆಸ್, ಅವ್ರು ನಿಮ್ಮ ಹತ್ರ ಆಲ್ರೆಡಿ ಒಂದು ನೀವು ಸ್ಟಾರ್ಟ್ ಮಾಡಿದಿರಿ, ರಿಜಿಸ್ಟರ್ ಮಾಡಿದಿರಿ, ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ದೀರಿ, ಅಂತಕ್ಕೆಲ್ಲ ಯು ಕ್ಯಾನ್ ಗೋ ಫಾರ್ ಗ್ರಾಂಟ್ಸ್ ಫಸ್ಟ್. ಮತ್ತೆ ನಿಮ್ಗೆ ಏಂಜಲ್ಸ್ ಇದ್ದು ಫಂಡ್ಸ್ ತಗೊಳ್ಬಹುದು, ಮತ್ತೆ ನಿಮ್ಗೆ VC ಲೆವೆಲ್ಗೆ ಹೋಗ್ಬೋದು ಫಾರ್ ಅ ವೆರಿ ರಿಸ್ಕಿಯರ್ ಅಂಡ್ ಸ್ಕೇಲೆಬಲ್ ವೆಂಚರ್ಸ್. ಅದು ಬಿಟ್ರೆ ಮೆಜಾರಿಟಿ ಬಿಸ್ನೆಸಸ್ ಮೈಟ್ ನಾಟ್ ಇವನ್ ವಾಂಟ್ ಟು ಗೋ ಟು ದಟ್ ಸ್ಕೇಲ್. ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಒಂದು ಆಸೆ ಇರುವುದಿಲ್ಲ, ಬಟ್ ಅವ್ರಿಗೊಂದು ಆಸೆ ಇರ್ತದೆ, ನಾನು ಒಂದು 100 ಕೋಟಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ. ನಮ್ಮೆಲ್ಲರ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾವು ಒಂದಿಷ್ಟು ಮಾಡಿ ಬಿಡ್ತೇವೆ, ಅಲ್ಲಿ ಸಾಕು ನಮ್ಗೆ ಉಪಕಾರ ಆಯ್ತು ಅಂತ ಹೇಳಿ. ಹಾಳಂತೇಳಿ ಅಲ್ಲ, ಬಟ್ ಇಫ್ ಯು ರಿಯಲಿ ವಾಂಟ್ ಟು ಸ್ಟೇ ಇನ್ ದಟ್ ಬಿಸ್ನೆಸ್, ನೀವು ಮಾಡಿದ್ರೆ ಕೂಡ ಬೇರೆಯವ್ರು ಮಾಡ್ತಾರೆ. ಈಗ ನಮ್ಮ ಅಪ್ಪಂದೊಂದು ಅಂಗಡಿ ಇತ್ತು, ಸ್ಟೇಷನರಿದು ಶಾಪ್. ಅಪ್ಪ ಹೇಳಿದ್ರು ನನಗೆ ಸಾಕು, ನನ್ನ ಮಕ್ಕಳು ಬೆಳೆದಿದ್ದಾರೆ, ಇನ್ನೆಂತ ಬೇಕಂತ ಹೇಳಿದ್ರು. ಅವರು ಅನ್ಕೊಂಡ್ರು ಅವರು ಅದು ಕೊನೆ ತನಕ ಅದು ಅಂಗಡಿ ಉಳಿತದೆ ಅಂತೇಳಿ. ಬಟ್ ಅಲ್ಲಿ ಡಿಮಾರ್ಟ್ ಬಂತು. ಸೊ ಡಿಮಾರ್ಟ್ ಬರುವಾಗ ಎಂತ ಮಾಡ್ತಾರೆ, ನೀವು ಮಾಡದಿದ್ರು ಕೂಡ ಬೇರೆಯವರಿಗೆ ಗ್ರೋ ಆಗ್ಲಿಕ್ಕೆ ಅಂತ ಆಸೆ ಇರ್ತದೆ. ಸೊ ದೇ ವಿಲ್ ಕಮ್ ಅಂಡ್ ಡಿಸ್ರಪ್ಟ್ ಯುವರ್ ಬಿಸ್ನೆಸಸ್. ಕಾಲ್ ಸೆಂಟರ್ ಸುಮಾರು ಜನ ಹಾಕ್ತಿದ್ರು ಮಂಗಳೂರಲ್ಲಿ, BPOs ಕಾಲ್ ಸೆಂಟರ್, ಬಿಕಾಸ್ ದಟ್ ವಾಸ್ ಅ ಗುಡ್ ಬಿಸ್ನೆಸ್. ಬಟ್ ಅವ್ರು ಶಿಫ್ಟ್ ಮಾಡಲೇ ಇಲ್ಲ. ದೇ ಥಾಟ್ ದಟ್ ಅದು ಕಾಲ್ ಸೆಂಟರ್ ನಡೀತಾ ಇರ್ತದೆ, ಇದು ಗ್ಲೋ ಟಚ್ ಅಂತಹ ಆರ್ಗನೈಸೇಷನ್ಸ್ ಎಲ್ಲ ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ದಾರೆ, ಸೊ ದೇ ಮೈಟ್ ಕಂಟಿನ್ಯೂ ಅಂತ ಹೇಳ್ತಿದ್ರು. ಬಟ್ ಟೆಕ್ನಾಲಜಿ ಗ್ರೋ ಆಗ್ತಿರುವಾಗ ಡಿಸ್ರಪ್ಷನ್ ಆಗ್ತಾನೆ ಇರ್ತದೆ. ಸೊ ಅದು ನಾವು ಮಾಡಿದ್ರು ಕೂಡ ಬೇರೆಯವ್ರು ಮಾಡುವಾಗ ನಿಮ್ದು ಕಂಪನೀಸ್ ಅದು ಡಿಸ್ರಪ್ಟ್ ಆಗ್ತದೆ. ಸೊ ದ ಬೆಸ್ಟ್ ವೇ ಟು ಡೂ ಇಟ್ ಈಸ್ ಶಿಫ್ಟ್. ಹೊಸತು ಏನಾಗ್ತಾ ಉಂಟು ಅದರದ್ದು ಸ್ವಲ್ಪ ನಿಮ್ಗೆ ಪರಿಚಯ ಇದ್ರೆ, ಅಥವಾ ಹೊಸ ಟೆಕ್ನಾಲಜಿಯಲ್ಲಿ ಏನು ಇನ್ನೋವೇಷನ್ಸ್ ಬರ್ತಾ ಉಂಟು ಅದನ್ನು ನೀವು ಅಳವಡಿಸಿದ್ರೆ ನಿಮ್ದು ಬಿಸ್ನೆಸಸ್ ಸಸ್ಟೈನ್ ಆಗ್ತಾ ಹೋಗ್ತದೆ. ಅಂಡ್ ದೇರ್ ಯು ವಿಲ್ ಫೈಂಡ್ ಗ್ರೋತ್. ದೊಡ್ಡ ಸ್ಕೇಲಲ್ಲಿ ಗ್ರೋ ಮಾಡ್ಲಿಕ್ಕೆ ಇರದಿದ್ರು ಕೂಡ ಶಿಫ್ಟ್ ಆಗುದು ಇಸ್ ಇಂಪಾರ್ಟೆಂಟ್. ಅಪ್ಗ್ರೇಡಿಂಗ್, ಎಸ್, ಅಪ್ಗ್ರೇಡಿಂಗ್, ಶಿಫ್ಟಿಂಗ್. ಈಗ ನೀವು ಏನು ಹೇಳ್ತಿದ್ದೀರಿ, ಯು ಹ್ಯಾವ್ ಟು ಶಿಫ್ಟ್ ಟು ಅ ನ್ಯೂ ಬಿಸ್ನೆಸ್. ಅದು ಯಾವ ಬಿಸ್ನೆಸ್ಗೆ ಶಿಫ್ಟ್ ಆಗ್ಬೋದು? ನಿಮ್ಮ ಎಕ್ಸಿಸ್ಟಿಂಗ್ ಕೋರ್ ಬಿಸ್ನೆಸ್ ಇಂದ ಹೊಸ ಏನ್ ಸರ್ವಿಸಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಬೈಕಂಪಾಡಿಯಲ್ಲಿ ದೇರ್ ಇಸ್ ಒನ್ ಆರ್ಗನೈಸೇಷನ್ ಹೂ ಟೇಕ್ ಓಲ್ಡ್ ಚೇರ್ಸ್ ಅಂಡ್ ರೀಕನ್ಸ್ಟ್ರಕ್ಟೆಡ್ ಇಂಟು ನ್ಯೂ ಚೇರ್ಸ್. ಅದು ಓಲ್ಡ್ ಚೇರ್ ಅನ್ನು ರೀಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ನ್ಯೂ ಚೇರ್ ಮಾಡಲಿಕ್ಕೆ ದ ಕಾಸ್ಟ್ ಇಸ್ ಸೋ ಮಿನಿಮಲ್ that a new chair that is upgraded cost 1/2 of the existing chair. ಅಂದ್ರೆ ನಾನು ಹೊಸ ಚೇರ್ ತರಬೇಕಂತ 300 ರೂಪಾಯಿ ಆಗುತ್ತೆ, ಇವತ್ತು ಚೇರಿಗೆ 150 ರೂಪಾಯಿ ಆಗ್ತದೆ. But he is able to recycle that from the same vendor and then give it back to the client at half the cost.
and people are wanting to do that. And how much does it cost? Nothing, because it is also an HDP polymer based. So ಇಂಥದ್ದು ಹೊಸ ಟೆಕ್ನಾಲಜೀಸ್ ಎಲ್ಲ ಬರುವಾಗ ನಾವು ನೋಡಿಕೊಂಡು ಅದರ ಬಗ್ಗೆ ಅರ್ಥ ಮಾಡಿಕೊಂಡು ಹೊಸ ಏರಿಯಾಸ್ಗೆ ನಾವು ಶಿಫ್ಟ್ ಮಾಡದಿದ್ರೆ ನಾವು ಅಬ್ಸಲ್ಯೂಟ್ ಆಗ್ತಾ ಹೋಗ್ತೇವೆ. ಸೊ ದಟ್ಸ್ ವೈ ದೀಸ್ ರೆಕಮೆಂಡೇಶನ್ಸ್. ಸೊ ಅವರು ಪಾರ್ಟ್ ಆಫ್ ಡೈರೆಕ್ಟ್ರಿಗೆ ಇದು ಮಾಡ್ತಾರೆ ಅಥವಾ ಜಸ್ಟ್ ರಿಟರ್ನ್ಸ್ಗೆ ಮಾತ್ರ ಬರ್ತಾರೆ? ಎರಡು ಟೈಪ್ ಇರ್ತಾರೆ. ಸೊ ನಾರ್ಮಲಿ ನಾವು ಹೇಗಂತ ಹೇಳಿದ್ರೆ ಬಿಸ್ನೆಸ್ ಮಾಡುವಾಗ, ಸೊ ಮೆಜಾರಿಟಿ ಎಷ್ಟು ಜನರಿಗೆ ಇಲ್ಲಿ ಏಂಜಲ್ ಇನ್ವೆಸ್ಟಿಂಗ್ ಅಂತ ಗೊತ್ತುಂಟು? ಓಕೆ, ಸೊ ಮೆಜಾರಿಟಿ ಅವರು ನಾವು ಏಂಜಲ್ ಇನ್ವೆಸ್ಟಿಂಗ್ ಅಂತ ಹೇಳಿದ್ರೆ ಹೊರಗಿನ ಅವ್ರು ಸ್ವಲ್ಪ ಹಣ ಕೊಡುವ ಹಾಗೆ. ನಾರ್ಮಲಿ ನಮ್ದು ಫ್ಯಾಮಿಲಿ ಅವರು ಕೊಡ್ತಾರೆ, ಅವರು ಕೊಡುವಾಗ ಅವ್ರು ನಮ್ದು ಕಂಪನಿ ನಡೆಸಲಿಕ್ಕೆ ಬರುವುದಿಲ್ಲ. ಅವ್ರು ಹೇಳ್ತಾರೆ ನೀನೊಂದು ಒಳ್ಳೆ ಮಾಡ್ತಿದ್ದಿ, ನನ್ನಿಂದ ಒಂದು 1 ಲಕ್ಷ ಇಡು 10 ಲಕ್ಷ ಇಡು ಅಂತ ಹೇಳಿ ಕೊಟ್ಟಿರ್ತಾರೆ. ಬಟ್ ಹೊರಗಿನವರು ಬರುವಾಗ ನಾರ್ಮಲಿ ನಾವು ಹಣಕ್ಕೋಸ್ಕರ ಕೇಳುವುದಿಲ್ಲ. ಬಿಕಾಸ್ ಹಣ ಬೇಕಂತ ಹೇಳಿದ್ರೆ ನಾವು ಬ್ಯಾಂಕಿಗೂ ಕೂಡ ಹೋಗ್ಬೋದು. ಬಟ್ ಅವರಿಂದ ಹಣ ಬರಬೇಕು ಅಂತ ಹೇಳಿದ್ರೆ ಅವರು ನಮ್ಮ ಬಿಸ್ನೆಸ್ ಅನ್ನು ಗ್ರೋ ಮಾಡ್ಲಿಕ್ಕೆ ಕೂಡ ಬರಬೇಕು ಅಂತ ಹೇಳಿ ಒಂದು ಥಾಟ್ ಪ್ರಾಸೆಸ್ ಇರ್ತದೆ. ಸೊ ಸಪೋಸ್ ನೀವು IT ಕಂಪನಿ ಅಂತ ಹೇಳಿದ್ರೆ ಯು ವುಡ್ ರಾದರ್ ರೇಸ್ ಅ ಮನಿ ಫ್ರಮ್ ಅನ್ IT ಪರ್ಸನ್, ಸೊ ದಟ್ ನಾಳೆ ಅವರು ಕೂಡ ನಿಮ್ಗೆ ಬಿಸ್ನೆಸ್ ಗ್ರೋ ಮಾಡ್ಲಿಕ್ಕೆ ಉಪಕಾರ ಮಾಡುವಾಗ ನಿಮ್ಗೆ ಬರ್ತದೆ. ಸೆಕೆಂಡ್ ಅಂತ ಹೇಳಿದ್ರೆ ಅವರ ಹತ್ರ ಕ್ಲೈಂಟ್ಸ್ ಇರ್ತಾರೆ, ಸುಮಾರು ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಆಗಿ ಬರ್ತಾರೆ. ಅವ್ರದ್ದು ಕ್ಲೈಂಟ್ಸ್ ಅನ್ನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ ಇಫ್ ದಟ್ ಇಸ್ ಬೆನಿಫಿಷಿಯಲ್ ಫಾರ್ ದೆಮ್. ಸೊ ನಾರ್ಮಲಿ ಏಂಜಲ್ಸ್ ನವರು ನೀವು ಸಿಲೆಕ್ಟ್ ಮಾಡುವಾಗ ನಿಮ್ಗೆ ಚಾಯ್ಸ್ ಇರ್ತದೆ. ಅದು ನೀವು ಸಿಲೆಕ್ಟ್ ಮಾಡುವಾಗ ಅಂತವರನ್ನು ನೀವು ಹಣ ತಗೊಂಡ್ರೆ ದೇ ವಿಲ್ ಆಲ್ಸೋ ಹೆಲ್ಪ್ ಯು ಟು ಬಿಲ್ಡ್ ಯುವರ್ ಬಿಸ್ನೆಸ್. ಸೊ ದಟ್ ಇಸ್ ಹೌ ಯು ಹ್ಯಾವ್ ಟು ಚೂಸ್. ದೇರ್ಫೋರ್ ದೇ ವಿಲ್ ಕಮ್ ಇನ್ ಟು ದೇರ್ ಬೋರ್ಡ್. ಬಟ್ ಅವರು ಡೈರೆಕ್ಟರ್ ಆಗಿ ಬರ್ಲಿಕ್ಕಿಲ್ಲ, ಶೇರ್ ಹೋಲ್ಡರ್ ಆಗಿ ಬರ್ತಾರೆ. ಬಟ್ ದೇ ವಿಲ್ ಕಮ್ ಆಸ್ ಅನ್ ಅಡ್ವೈಸರಿ ಮೆಂಬರ್ ಫಾರ್ ಯುವರ್ ಕಂಪನಿ. ದಟ್ಸ್ ಅ ಚಾಯ್ಸ್ ದಟ್ ಫೌಂಡರ್ಸ್ ಹ್ಯಾವ್. ಯು ಕ್ಯಾನ್ ಡೂ ದಟ್. ಬಟ್ ಇಫ್ ಯು ಗೋ ಟು ಅಸೋಸಿಯೇಷನ್ಸ್ ಲೈಕ್ ವಿ ಫೌಂಡರ್, ಮಾರ್ವಾರಿ ಕ್ಯಾಟಲಿಸ್ಟ್ ಅಥವಾ ಕ್ಯಾಂಪಸ್ ಫಂಡ್, ಆಲ್ ಆಹಾ ವೆಂಚರ್ಸ್ ಅಂಡ್ ಆಲ್ ಆಫ್ ದೀಸ್ ಗೈಸ್, ಇವರೆಲ್ಲ ಗ್ರೂಪ್ ಒಂದು. ಅವರು ನಿಮಗೆ ಯು ಡೋಂಟ್ ಹ್ಯಾವ್ ಅ ಚಾಯ್ಸ್ ಟು ಗೋ ಅಂಡ್ ಫೈಂಡ್ ಅ ಏಂಜಲ್ ಇನ್ವೆಸ್ಟರ್. ಅವರು ಏಂಜಲ್ ಇನ್ವೆಸ್ಟರ್ಸ್ ಹಣವನ್ನು ಇಟ್ಕೊಂಡು ನಿಮ್ಮ ಕಂಪನಿಯಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಬಟ್ ದೇ ವಿಲ್ ಬಿ ಒನ್ ಆಫ್ ಯುವರ್ ಅಡ್ವೈಸರ್ಸ್ ಇನ್ ದ ಕಂಪನಿ. ಬಟ್ ಎನಿ ಸಚ್ ಥಿಂಗ್ಸ್, ಎಸ್, ಫ್ಯಾಮಿಲಿ ಮೆಂಬರ್ಸ್ ಇಂದ ಹಣ ನಾರ್ಮಲಿ ತಗೊಳ್ಳೋದಿಲ್ಲ. ಅದೇ ಅಂತ ಹೇಳಿದ್ರೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಇಮೋಷನಲಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಮತ್ತೆ ಹಣ ಬರದಿರುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸೊ ಯು ವಿಲ್ ಲೂಸ್ ನಾಟ್ ಜಸ್ಟ್ ಯುವರ್ ಬಿಸ್ನೆಸ್ ಬಟ್ ಆಲ್ಸೋ ಯುವರ್ ರಿಲೇಶನ್ಶಿಪ್. ವಿ ಡೋಂಟ್ ರೆಕಮೆಂಡ್ ಇಟ್. ಕೆಲವೊಂದು ಎಂಕ್ಲಿಗೆ ಗೊತ್ತು ಪುಜಿ, ಬಟ್ ಎಂಕುಲ್ ಮಲ್ತೊಂದು ಪೋನಾಗ ಆ ಒಂಜೊಂದು ಕನೆಕ್ಟ್ ಆದ ಅವು ಬಿಸ್ನೆಸ್ ಗ್ರೋ ಅಂತ ಪೋಪುಂಡು. ಯಾನೊಂಜಿ ಕ್ಲಾಸಿಗೆ ಎಕ್ಸಾಂಪಲ್ ಕೊರ್ಪೆ, ಕುಡ್ಲಡೊಂಜಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಒಂಜಿ ಮಲ್ಲ ಸೆಕ್ಟರ್. ಅರ್ಲಿ ಚೈಲ್ಡ್ಹುಡ್ ಎಜುಕೇಶನ್ ಪಂಡ ಎಲ್ಲೇ ಜೋಕುಲು ಉಪ್ಪೇರ್ತುಲೆ ಒಂಜಿ ಏಜ್ ಹಿಡ್ದು ಒಂಜಿ 6th-7th ಏಜ್ ಗ್ರೂಪ್ ಕೊಟ್ಟ. ಇತ್ತೆ ಪೊಸತ್ತು ಬರ್ಪುನ ಪೇರೆಂಟ್ಸ್ ನಕ್ಲೆಗ್ ಜೋಕ್ಲಿನ ಇಂಚ ಸಾಂಗ್ ಕೊಡ್ ಬಂದು ಗೊತ್ತುಪ್ಪುಜಿ. ಅಕಲ್ ಪಂಡ IT ಕಂಪನಿ ಮಾತ ಪೋಂದು ಉಪ್ಪೇರು ಅಂಚ ಅಕಲು ಅಕಲ್ನ ಜೋಕ್ಲಿನ ಔಟ್ಸೋರ್ಸ್ ಮಲ್ಪೇರು. ಎನ್ನ ಜೋಕ್ಲಿನ ಒಂಜಿ 10 ವರ್ಷ ಮಟ್ಟ ತಗೊಳ್ಳೆ ಬಕ್ಕ ಎಂಕಲ್ ತೂಪ ಬಾನ್. ಸೊ ಅಂಚಿನ ಒಂಜಿ ಗ್ಯಾಪ್ ಉಂಡು, ಅವು ಜನರೇಷನ್ ಚೇಂಜ್ ಆವೊಂದುಪ್ಪನಾಗ ಅವು ಒಂಜಿ ಆಪರ್ಚುನಿಟಿ. ಸೊ ಅಂಚ ಮೆಜಾರಿಟಿ ಪ್ಲೇ ಸ್ಕೂಲ್ಸ್ ಮಾತ ದಾದ ಬರೋದುಂಡು ಅಕ್ಲೆಗ್ ಅವು ಸೈಂಟಿಫಿಕ್ ಬ್ಯಾಕಿಂಗ್ ಉಪ್ಪುಜಿ. ಪಂಡ ಅಕ್ಕಲು ಎಂಚ ಆ ಜೋಕ್ಲಿನ ಮಿತ್ ಕನೋಡು ಅಕ್ಕಲ್ನ ಒಂಜಿ ಕಂಪ್ಲೀಟ್ ಅರಿವು ಅಕ್ಲೆಗ್ ಉಪ್ಪುಜಿ. ಬ್ರೈನ್ ಎಂಚ ಡೆವಲಪ್ ಮಾಡು ಆಪುಂಡು, ರಿಸರ್ಚ್ ಎಂಚ ಬ್ಯಾಕ್ ಆಪುಂಡು ಅವು ಮಾತ ಗೊತ್ತುಪ್ಪುಜಿ. ಅಂಚಿನ ಒಂಜಿ ಎಲ್ಲೇ ಒಂಜಿ ಆರ್ಗನೈಸೇಷನ್ ಇತ್ತುಂಡು ಅಕ್ಕಲು 20 ವರ್ಷದಿಂದ ಮಲ್ತೊಂದಿಲ್ಲ. ಬಟ್ ಅಕ್ಕಲು ಎಲ್ಲೇ ಮಟ್ಟಾಡು ಮಲ್ತೊಂದಿತ್ತೆ. ಅಕ್ಕಲ್ನ ಒಂಜಿ ಸ್ಕೂಲ್ ಒಂಜಿ 20 ಜೋಕ್ಲಿಗೆ ಮಲ್ತೊಂದಿತ್ತೆ. ಬಟ್ ಅಕ್ಲಿಗೆ ಎಂಕುಲ್ ಇದು ಹೆಲ್ಪ್ ಮಲ್ತೊಂದಿಲ್ಲ. ಅಕ್ಕಲ್ ಒಂಜಿ ಫ್ರಾಂಚೈಸಿ ಬಿಲ್ಡ್ ಮಾಡ್ತಾರೆ ಹೆಲ್ಪ್ ಮಲ್ತೊಂದಿಲ್ಲ. ಅಕ್ಲಿಗೆ ಒಂಜಿ ರಿಸರ್ಚ್ ಅಡ್ವೈಸರ್ಸ್ ಮಾತ ಕಂತದ ಎಂಕುಲ್ ಕನೆಕ್ಟ್ ಮಲ್ತು ಕೊರೊಂದಿಲ್ಲ. ಸೊ ಅಕ್ಲಿಗೆ ಆಸ್ಪಿರೇಷನ್ ಬೈದನು ಕುಡ್ಲಡ ಒಂಜಿ 10 ಸೆಂಟರ್ಸ್ ಅಂಚ ಪಾಡುಡು ಒಂಜಿ ಸಾರ ಜೋಕ್ಲಿಗೆ ಎಂಕುಲು ಕೊಡೋಡು ಕಾಸ್ತ ಪ್ರಶ್ನೆ ಆಯ್ತು, ಕಾಸು ಬರ್ಪುಂಡ ಇಟ್ಟು. ಬಟ್ ಅಕ್ಲಿಗೆ ಒಂಜಿ ಆಸೆ ಉಂಡು, ಎಂಕಲ್ನ ಕುಡ್ಲದ ಜೋಕ್ಲಿಗೆ ಇಂಚಿನ ಒಂಜಿ ಕಾನ್ಫಿಡೆನ್ಸ್ ಕನಪಾವುಡು. ಅಕಲ್ನ ಒಂಜಿ ಚೈಲ್ಡ್ಹುಡ್ ಅಕ್ಕಲ್ ಒಂಜಿ ಇಂಚಿನ ಒಂಜಿ ಸ್ಟೇಜಿಗೆ ಎತ್ತೋಡು ಪಂದ ಅಕ್ಲಿಗೆ ಒಂಜಿ ಆಸೆ ಉಂಟು. ಖಾಲಿ ಬ್ಯಾಂಗ್ಳೂರ್ ಜೋಕ್ಲಿಗೆ ದಾಯಿಗ್ ಮಸ್ತ್ ಪೇರೆಂಟ್ಸ್ ನಕ್ಲಿಗೆ ಮುಲ್ಪ ಅಕ್ಕಲ್ನ ಜೋಕ್ಲಿನ ಎಡ್ಡೆ ಮಲ್ತದ ಒಂಜಿ ಪರವರಿಶ್ ಕೊರೋಡು ಪಂದ ಅಕ್ಲಿಗೆ ಒಂಜಿ ಆಸೆ ಒಪ್ಪುಂಡು. ಸೊ ಅಂಚಿನ ಒಂಜಿ ನಿಟ್ಟೆಡ್ ಅಕ್ಕಲು ಮಲ್ತೊಂದಿಲ್ಲ. ಸೊ ಆ ಒಂಜಿ ಎಲ್ಲೇ ಒಂಜಿ ಅಕ್ಕಲನ ಒಂಜಿ ಎಲ್ಲರ ದಾದ ಮಲ್ತೊಂದಿತ್ತೇರು. ಇನಿ ಅಕ್ಕಲು ಒಂಜಿ 10 ಸೆಂಟರ್ಸ್ ಪಾಡುನಾತ್ ಎದುರು ಬೈದೇರು. ಅಂಡ್ ಅಕ್ಲಿಗೆ ಆಸ್ಪಿರೇಷನ್ಸ್ ಜಾಸ್ತಿ ಆಯ್ತು. ಅಕ್ಕಲು ಪನ್ನೊಂದಿಲ್ಲ ಎಂಕ್ ಕರ್ನಾಟಕ ಎಲ್ಲ ಮಲ್ಪೋಡು, ಎಂಕ್ ಗ್ಲೋಬಲಿ ಒಂಜಿ ಆ ಸೆಂಟರ್ ಓಪನ್ ಮಲ್ಪೋಡು ಪಂದ್ ಆತ ಆಸ್ಪಿರೇಷನ್ಸ್ ಅಕ್ಕಲು ಕನೊಂದಿಲ್ಲ. ಅಕ್ಲಿಗೆಲ್ಲ ಪ್ರಾಯ ಆತಂಡು 40-45 ಅದನ್ನ ಪ್ರಾಯ ಆತಂಡು. ಸೊ ಅಂಚಿನ ಕೆಲವೊಂಜಿ ಎಂಕಲ್ನ ವಿಷಯ ಎಂಕುಲು ಎಂಕಲ್ನಾತಿಗೆ ಉಳ್ಳೈದು ಇದುಪ್ಪ. ಬಟ್ ಆ ವಿಷಯ ಏರನಲ್ಲ ಒಂಜಿ ಬತ್ತದ್ದು ಯಾನ್ಲ ಉಳ್ಳೆ ಒಂಜಿ ಸಾತ್ ಕೊರ್ಪೆ ಒಂದು ಸಪೋರ್ಟ್ ಕೊರ್ಪೆ ದಾಯಿಗ್ ಮಲ್ಪೆರೆ ಬಲ್ಲಿ ಪಂದ್ ಅಂಚಿನ ಒಂಜಿ ಸ್ಫೂರ್ತಿ ತಿಕ್ಕನಾಗ ಬಿಸ್ನೆಸಸ್ ಗ್ರೋ ಆಪುಂಡು. ಸೊ ಎಂಕುಲು ಎಂಚಿನ ಮಲ್ತೊಂದಿಲ್ಲ ಪಂದ ಐತ ಬಗ್ಗೆ ಎಂಕುಲು ಶ್ರಿಂಕ್ ಔಟ್ ಬಂದಿಜ್ಜಿ ಚೂರು ಹೊಸತ್ತು ತಿಂಕ್ ಮಲ್ತಂಡ ಮಸ್ತ್ ಮಲ್ಪುನ ಒಂಚಿ ಜಾಸ್ತಿ ಜನಕ್ಕೂ ಒಂದು ಸಾತ್ ಕೊರ್ಪೆ ಅವಾಗ ಅವು ಬಿಸ್ನೆಸ್ ಗ್ರೋ ಆಪ್. ಈವನ್ ಇರ್ ಮೆಜಾರಿಟಿ ಇರ್ನ ಪುತ್ತೂರುಡ್ಲ ಮಸ್ತ್ ಎಂಕುಲು ಇಂಡಸ್ಟ್ರೀಸ್ ಹಾಕೊಳೊಟ್ಟಿಗೆ ಅಸೋಸಿಯೇಟೆಡ್ ಆದಿತ್ತ ಪಂಡ ಫ್ರಮ್ ಡಿಫ್ರೆಂಟ್ ಚಾನಲ್ಸ್. ಸೊ ಅಂಚ ಎಂಕುಲು ಮಲ್ತೊಂದು ಪನಗ ಎಂಕುಲು ತೂತ ಮಸ್ತ್ ಜನಕ್ಕುಲು ಕಾಲು ಒಂದು ಇನ್ಸ್ಪಿರೇಷನ್. ಆರೊಂಜಿ ಜನ ಬತ್ತೇರು, ಆರೊಂಜಿ ಹೆಲ್ಪ್ ಕೊರಿಯರು ಅಕಲೊಟ್ಟು ಮಲ್ತೊಂದು ಪೋಯ ಅವು ಬಕ್ಕ ನನೊಂಜಿ ಬಿಸ್ನೆಸ್ ಆಂಡ್ ಐದು ಎಂಕುಲು ಗ್ರೋ ಒಂದು ಬತ್ತ ಎಕ್ಸೆಟ್ರಾ ಎಕ್ಸೆಟ್ರಾ. ಈವನ್ ಬಿಂದುದ ಗ್ರೂಪ್ ದಾರ್ನಲ್ಲ ಸ್ಟೋರಿ ನಿಕ್ಲೆಗ್ ಆಲ್ರೆಡಿ ಗೊತ್ತುಪ್ಪು ಆರ್ಲ ಒಂಜಿ ಮೆಂಟರ್ ಒಂದೆಟ್ಟು. ಸೊ ಅಕಲ್ನ ಸ್ಟೋರೀಸ್ ಆಲ್ಮೋಸ್ಟ್ ಅಂಚನೆ ಬರೋದು. ಸೊ ಅಂಚೆ ಮಸ್ತ್ ಜನಕ್ಕಲ್ಲ ಸ್ಟೋರೀಸ್ ಎಂಕಲ್ ತೂಂದ್ ಬಂದಾಗ ಒಂಜೆರ್ದು ಒಂಜಿ ಕನೆಕ್ಟ್ ಆವಂದು ಪೋಪುಂಡು. ಸೊ ಅಂಚೆ ನಿಕಲ ದಾದ ಬಿಸ್ನೆಸ್ ಇತ್ತುಂಡಲ್ಲ ಇವಾಗ ಒಂಜಿ ಆಸ್ಪಿರೇಷನ್ ಉಂಡು ಬಂದ್ ಪಂಡ ದಯಮಲ್ತದಾವೆ ನಲ್ಪನೆ ತಡೆಯವನೊಚ್ಚಿ ಅನ್ನೊಂಚೂರು ಎದುರು ಪತ್ತೊಂದು ಬೋಲೆ ನಿಕ್ಕುಲು ಫಸ್ಟ್ ಒಂಜಿ ಸ್ಟೆಪ್ ದೆತ್ತಂಡ ಬಾಕಿ 10 ಜನಕ್ಕೂ ಬತ್ತದು ಐಕ್
ಸಾಥ್ ಕೊಡ್ಬೇಕು. ಜಾಸ್ತಿ ಇನ್ಸ್ಪಿರೇಷನ್ ಮಲ್ಪೆರಲ್ಲ ಪೂಜಿ ನಿಖಲ್ ಆಲ್ರೆಡಿ ಚಾ ಬರ್ತಾರೆ. ನೀವು ಓಪನಿಂಗ್ ಕೊಡ್ತಾರೆ ಈಗ ನಿಮ್ಮ ಕಡೆ ಮೀನುಗಾರಿಕೆ ಬಗ್ಗೆ ಭಾಳ ಇದೆ. ಮೀನುಗಾರಿಕೆ ಭಾಳ ಇರ್ತಾರೆ, ಅವಕಾಶ ಕೊಡ್ತಾರೆ, ಅಲ್ಲಿ ಬಂದು ಮಾಡಿ ಅಂತ ಹೇಳ್ತಾರೆ, ಕ್ಯಾಂಪ್ ಮಾಡಿ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಹಾಗೆ ಓಪನಿಂಗ್ ಕೊಟ್ಟು ದೇವರ ಪಾರ್ಟ್ ನಾವು ನಮಗೆ ಪಬ್ಲಿಷ್ ಇಟ್ ಈಸ್ ಇಂಪಾರ್ಟೆಂಟ್ ಅವಶ್ಯ ನಮ್ಮ ಇದರಲ್ಲಿ. ನೀವೇ ಯಾಕೆ ಒಂದು ಐಡಿಯಾಗಳನ್ನು ಹುಟ್ಟಾಕ್ಬೋದು, ಪಬ್ಲಿಷ್ ಪೀಪಲ್ ಡಿಸ್ಕಸ್ ಆನ್ ದ್ಯಾಟ್. ಅದರ ಅವಕಾಶ ಕೊಟ್ಟರೆ ಅವರೇ ಟ್ರೈ ಮಾಡಿ ಅವರೇ ಹೋಗಿ ನೋಡಿ ಟೇಕ್ಸ್ ಲಾಂಗರ್ ಟೈಮ್ ಹೋಗಿರ್ತಾರೆ. ಸೊ ಆಲ್ರೆಡಿ ಟ್ರೈಡ್ ಬಾಂಬೆ ಎಕ್ಸಾಂಪಲ್ ತುಂಬ ಟ್ರೈಡ್ ಇದೆ. ಅದು ಈ ಏರಿಯಾದಲ್ಲಿ ಕ್ಯಾನ್ ಬಿ ಸಕ್ಸಸ್. ಈಗ ನೀರು ಕುಡಿಯೋ ನೀರು ಎಲ್ಲಿಂದ ಎಲ್ಲಿ ಹೋಗೋದಕ್ಕಿಂತ ಇಲ್ಲಿ ಲೋಕಲ್ ಆದಾಗ ನೀರು ಇಲ್ಲಿ ಬೇರೆ ಕಡೆಯಿಂದ ಬರೋದಕ್ಕೆ ಸೋ ಮೆನಿ ಬಿಸ್ನೆಸ್ ಆಗಿ ಒಂದು ಕಡೆ ಸಕ್ಸಸ್ ಇದೆ. ಸೇಮ್ ಬಿಸ್ನೆಸ್ ಇಲ್ಲಿ ರಿಕ್ವೈರ್ಮೆಂಟ್ ಇದೆ. ಸಿಲ್ವರ್ ಬಾಂಬ್ ಇದ್ದಾರೆ, ಬ್ರೌನ್ ಇದ್ದಾರೆ. ಅಂಥ ರಿಕ್ವೈರ್ಮೆಂಟ್ಸ್ ನಿಮ್ಗೆ ಗೊತ್ತಿದೆ. ಸೊ ಈ ರಿಪೋರ್ಟ್ ಮಾಡಿದೆ ಅದನ್ನು ಹೇಗೆ ಮಾಡಬೇಕು ಅವರಿಗೆ ದೇವ್ ಹ್ಯಾವ್ ಸ್ಟೆಪ್ ಆನ್ ದಟ್ ಟೇಕ್ ಎ ಡಿಸಿಷನ್ ಆಗಿ ಅವರೇ ಓನ್ ಇಮ್ಯಾಜಿನೇಷನ್ ಮಾಡಿ ಮುಂದೆ ಬರಬೇಕಂದ್ರೆ ಟೇಕ್ಸ್ ಲಾಂಗ್ ಟೈಮ್. ಅದರಲ್ಲಿ ದೇವ ಪ್ಲಾಟ್ಫಾರ್ಮ್ ತಪ್ಪೈತೆ ಅವಕಾಶ ಇದೆ. ದೇವ್ ಸ್ಟಡಿ ಅಂದರೆ ಈಗ ಸೇಫ್ಟಿ ಯಾರಲ್ಲಿ ಹೋದ್ರೆ ನಿಮ್ಗೆ ಹೇಳ್ಕೊಡ್ತಾರಲ್ಲ ವಾಟ್ ಬೇಕಂತ ಹಾಗೆ ಲೇಟರ್ ಆನ್ ದೇ ಕ್ಯಾನ್ ಗೋ ಬ್ಯಾಕ್ ಹೋಗಿದ್ದಾರೆ ಅಲ್ಲಿ ಹೋಗಿ ಹೇಗೆ ತಗೊಳ್ಬೇಕು. ಸೊ ಫೌಂಡೇಶನ್ ಚೆನ್ನಾಗಿದೆ. ಇಲ್ಲಿ ಫೌಂಡೇಶನ್ ಇಲ್ಲ, ಲ್ಯಾಬ್ ಮಾಡ್ತಾರೆ, ಪ್ಯಾಕಿಂಗ್ ಗೊತ್ತಿರೋದಿಲ್ಲ, ಡಿಸೈನ್ ಗೊತ್ತಿರೋದಿಲ್ಲ, ಬಾಟ್ಲಿಂಗ್ ಗೊತ್ತಿರೋದಿಲ್ಲ, ಅದರಲ್ಲೇ ಕಲ್ತಿರ್ತಾರೆ. ದೇ ಲೂಸ್ ಆಗಬೇಕು. ಯಾರು ಒಳ್ಳೆ ಪ್ಯಾಕೇಜ್ ಬರ್ತಾರೆ ಆ ಟೈಮಿಗೆ ದೇ ಲೂಸ್ ಮಾಡಿ. ಅದಕ್ಕೆ ನೀವು ಇದನ್ನು ಬೇಸಿಕ್ ಆಗಿ ಅವರಿಗೆ ಒಂದು ಲಿಸ್ಟ್ ಕೊಟ್ಟರೆ ಈಗ ಪಬ್ಲಿಷ್ ಇದೆ ಬೇಕು, ಈಗ ಡಿಸ್ಕಸ್ ಅನ್ನೋದಕ್ಕೆ ಎಲ್ಲದನ್ನು ಕಾಮೆಂಟ್ ಆಗ ನೀವು ಹೇಗೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಒಂದು 15 ಜನ ನ್ಯಾಷನಲ್ ಲೆವೆಲ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಡಿಸೈಡ್ ಯಾವ್ದು ಅಂತ ಜನ ನೀವೇ ಹೇಳ್ತೀವಿ ನೋಡಿ ಲೆಟ್ ದೆಮ್ ಕಮ್ ಅಂತ ಏನು ಸಪೋರ್ಟ್ ಮೀನ್ಸ್ ಕೀವ ನಮಗೆ. ಆಮೇಲೆ ಅವರಿಗೆ ಯಾವಾಗ ಏನೇ ಇನ್ವೆಸ್ಟ್ ಮಾಡಿದ್ದಾರೆ ಬೇಸ್ ಇಟ್ ಈಸ್ ಇಂಪಾರ್ಟೆಂಟ್. ಅವರ ಪ್ರಾಡಕ್ಟ್ ಎಲ್ಲ ಬೇರೆ ಕಡೆಯಿಂದ ಕೊಡಿದ್ದಾರೆ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್, ದೇ ವಿಲ್ ನಾಟ್ ಸರ್ವೈವ್. ಈಗ ನಿಮ್ಮ ಬೇಸ್ ಇಲ್ಲದೆ ಏನಿಲ್ಲದೆ ಇಲ್ಲಿ ಮಾಡೋದು, ಅಡಿಕೆ ಇಲ್ಲದೆ ಇಲ್ಲಿ ಮಾಡೋದು, ನಾವು ಇಲ್ಲಿಂದ ತಂದು ಮಾಡ್ತೇವಲ್ಲ ಆ ಬಿಸ್ನೆಸ್ ಕಷ್ಟ. ಯಾಕಂದ್ರೆ ಅಲ್ಲಿ ಪುನಃ ಯಾರು ಸ್ಟಾರ್ಟ್ ಮಾಡ್ತಾರೆ, ಏರಿಕೆ ಇಲ್ಲದೆ ಇಲ್ಲಿ ಮಾಡೋದು, ಇಲ್ಲ ಹೊರಗಿಂದ ತಂದು ಮಾಡಿದ್ದಾರೆ, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಈಗ ಅಟ್ರಾಕ್ಟಿವ್ ಕಾಣ್ತದೆ. ಲೇಟರ್ ನಾನು ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಲೋಕಲ್ ಪ್ರೊಡಕ್ಷನ್, ಲೋಕಲ್ ವೋಕಲ್ ಏನು ನಿಮ್ಮ ಕಾನ್ಸೆಪ್ಟ್ ಇದೆ, ಲೋಕಲ್ ವೋಕಲ್ ವಿ ಆರ್ ಟ್ರೈಂಗ್ ನಮ್ಮದಲ್ಲಿ. ಲೋಕಲ್ ವೋಕಲ್ ಇಂದಲೇ ಫೋಕಸ್ ಮಾಡಬೇಕು. ಲೆಟ್ ದೆಮ್ ಬಿಲ್ಡ್ ಆನ್ ದ ಲೋಕಲ್. ಇಲ್ಲಿಯ ಉತ್ಪನ್ನಗಳು ಹಲಸಿನಲ್ಲಿ ಇರ್ಬೋದು, ಇಲ್ಲಿಯ ಲೋಕಲ್ ಪ್ರಾಡಕ್ಟ್ ಇರ್ಬೋದು, ಅದರ ಕಡೆ ನೀವು ಹೆಚ್ಚು ಗಮನ ಕೊಡ್ತೀವಿ. ಲೋಕಲ್ ನೀಡ್ಸ್ ಗೊತ್ತಿದೆ, ಲೋಕಲ್ ನೀಡ್ಸ್ ಏನಿದೆ ಅವಶ್ಯಕತೆ ಅದನ್ನು ಕೊಡಿ, ವರ್ಕ್ ಆಗಿದೆ. ಆಗ ನಿಮಗೆ ನ್ಯಾಚುರಲ್ ತಗೊಳ್ಳೋಕೆ ಇಷ್ಟ ಆಗ್ತದೆ. ಅಟ್ಲೀಸ್ಟ್ ನೀವು ಸರ್ವೆ ತಾಲೂಕಡೆ ಜಿಲ್ಲಾ ಲೆವೆಲಿಂದ ಸರ್ವೆ ಆಗ್ತದೆ. ಲೇಟ್ ಆನ್ ದೇವ್ ನಾವು ಬಿಂದರು ತಗೊಂಡು ಏನಾಗ್ತದೆ ಸ್ಟೋರಿ ಮಾಡಿ ನಾವು ವಾಕ್ಯ ನಾವು ಲೋಕಲಿ ತಾಲೂಕು ಲೆವೆಲ್ ಎನ್ಕರೇಜ್ ಮಾಡಿ ತಾಲೂಕಲ್ಲಿ ದೇಹ ಸಕ್ಸಸ್ ಆದರೆ ದೆನ್ ಡಿಸ್ಟಿಕ್ ಲೆವೆಲ್, ಆಮೇಲೆ ಇಲ್ಲಿ ಕೊಟ್ಟು ಸ್ಟೇಟ್ ಲೆವೆಲ್. ಬಿಕಾಸ್ ಇನ್ವೆಸ್ಟ್ಮೆಂಟ್ ಎಫರ್ಟ್ ವರ್ಕ್ ಟೀಮ್ ಬಿಡುವ ಟೀಮ್ ಬೇಕಾಗುತ್ತೆ. ಸೊ ಈಗ 4 ಆ್ಯಕ್ಟ್ ಇರ್ತಾರೆ ಮತ್ತು 8 ಆಗಬೇಕು. ಆಗ ಹೋಗ್ಬೇಕಿದ್ರೆ ನೀರು ಸಪೋರ್ಟ್. ಈಗ ಟೆಕ್ನಾಲಜಿ ಇದೆ, ಪೇಮೆಂಟ್ ಎಲ್ಲ ಗೇಟ್ ವೇ ಮಾಡ್ತಿದೆ. ಈಗ ಡಿಜಿಟಲ್ ಇಂಡಿಯಾ ಬರ್ತಾ ಇದೆ. ಈಗ ಡಿಜಿಟಲ್ ಇಂಡಿಯಾಗೆಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ನಾಗೆ ಗವರ್ಮೆಂಟ್ ಇಸ್ ಗವರ್ಮೆಂಟ್ ಬರ್ತದೆ. ಓಪನ್ ನೆಟ್ವರ್ಕ್ ಡಿಜಿಟಲ್ ಇದು ಬರ್ತಾವೆ. ಡಿಸ್ ಕನ್ನಡಕ್ಕೆ ಬರ್ತಾವೆ. ವಿ ಆರ್ ಟೇಕಿಂಗ್ ದಟ್ ಪಾರ್ಟ್. ಮತ್ತು ಡಿಜಿಟಲ್ ಮಾಡಿದ್ರೆ ನಾವು ಟ್ರೈ ಮಾಡ್ತೀವಿ. ಎವ್ರಿ ಶಾಪ್ ಎವ್ರಿ ಪ್ರಾಡಕ್ಟ್ ವಿ ಆರ್ ಎಂಟ್ರಿಂಗ್ ದಟ್ ಹೆಂಗೆ ನಾವು ಟ್ರೈ ಮಾಡ್ತೇವೆ. ಸೊ ದೇ ಹ್ಯಾವ್ ದ ಪ್ರಾಡಕ್ಟ್ ಪ್ಲಾಟ್ಫಾರ್ಮ್ ಇರ್ತದೆ, ವೆಬ್ಸೈಟ್ ಪ್ಲಾಟ್ಫಾರ್ಮ್, ಗ್ಲೋಬಲ್ ಪ್ಲಾಟ್ಫಾರ್ಮ್. ಹೇಗೆ ಅಮೆಝಾನಿಗೆ ಮತ್ತು ಫ್ಲಿಪ್ಕಾರ್ಟಿಗೆ ಕಾಂಪಿಟೇಟ್ ಬರ್ತಾ ಇದೆ. ಸೊ ವಿಲ್ ಜಾಯಿನ್ ವಿತ್ ದಟ್. ಅದ್ರ ಗೊತ್ತಾಗ ಓಪನಿಗೆ ಅದು ಹೋಗ್ಬೇಕಾಗ್ತದೆ. ಸೊ ಐ ಆಮ್ ಟೆಲಿಂಗ್ ಯು ಆಲ್ ದ ವೇರಿಯಸ್ ಕೊಡಿ. which are the areas they have to take towards. Then you select ಅದರಲ್ಲಿ see how it works. ಅದು ಒಳ್ಳೆಯದಂತ ಕಾಣ್ತದೆ. ರೈಟ್ ಸರ್. ಈಗ ಅದಕ್ಕೆ ನಾವು ಇಷ್ಟು ಏರಿಯಾಸ್ ಅನ್ನು ನಾವು ಫೋಕಸ್ ಮಾಡ್ತಿದ್ದೇವೆ. ಈಗ ಈ ಎಂತ ನಾವು ಇನಿಷಿಯೇಟಿವ್ ಉಂಟು ಅದರಲ್ಲಿ ನಾವು ಹೊಸ ಬಿಸ್ನೆಸ್ನವರಿಗೆ ಎಲ್ಲಿಂದ ಬಿಸ್ನೆಸ್ ಮಾಡ್ಬೋದು ಅಂತೇಳಿ ಈ ಎಡಿಷನ್ ಅಲ್ಲಿ ಇಲ್ಲ. ಬಟ್ ಐ ವಿಲ್ ಡೆಫಿನೆಟ್ಲಿ ಟೇಕ್ ಅ ಸಜೆಷನ್ and we will create more opportunities in this business, which is the next stage. Now definitely I'll take your suggestion. ಈ ಏರಿಯಾಸ್ ಅಲ್ಲಿ ಯಾವುದೆಲ್ಲ ಬಿಸ್ನೆಸ್ ಆಪರ್ಚುನಿಟೀಸ್ ಉಂಟು that also we will be able to curate, but in the interest of time we will do this exercise this year, but definitely in the second edition we will try to get more business opportunities in these areas. In fact, we are trying to build few in shipping and port export areas. ಅಲ್ಲಿ ಕೂಡ ಸುಮಾರು gaps ನಾವು ನೋಡ್ತಿದ್ದೇವೆ, ಅಲ್ಲಿ business opportunities ಉಂಟು. So that we will definitely do. So like what you said, some industries might want to pivot ಆ areas ಗೆ ಕೂಡ they might want to invest and build it. We'll definitely look into it.
But for this edition, these are the sectors, and also an open sector, don't have to limit to this. Any businesses who are already into this but want to grow and want to get the necessary support to grow probably tangentially, ಸ್ವಲ್ಪ ನೀವು ಮಾಡಿದಂತನೇ ಅಲ್ಲ ಅಥವಾ ಹೊಸ ಏರಿಯಾಸ್ಗೆ ಕೂಡ ಹೋಗಬೇಕು ಅಂತ ಹೇಳಿದ್ರೆ those are the areas that we will right now support. But second edition ಅಲ್ಲಿ ಡೆಫಿನೆಟ್ಲಿ ನಾವು ಮಾಡಿಬಿಡ್ತೇವೆ. ಡೈಲಿ ಪ್ರೋಟೀನ್ ಇರುವಾಗ ಈಗ ಅದು ಬಂದಾಗ ಅವರಿಗೆ ದೇ ನೀಡ್ ಸಪೋರ್ಟ್. ಇಲ್ಲೇ ಪ್ರಾಡಕ್ಟ್ ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕು. ಈಗ ಮಿಲಿಟರಿಗೆಲ್ಲ ಸಪ್ಲೈ ಮಾಡಿ ಲಾಟ್ ಆಫ್ ಎಫರ್ಟ್ ಬೇಕು, ಅಲ್ಲಿ ಹೋಗ್ಬೇಕು, ರೀಚ್ ಆಗಬೇಕು, ಜಾಸ್ತಿ ಬೇಕು, ಎಲ್ಲ ಸಪೋರ್ಟ್ ಮಾಡಿದ್ರೆ ಈಗ ಸಪ್ರೇಟ್ ಗವರ್ಮೆಂಟ್ 100%. ಅದೇ ದಟ್ಸ್ ದ ಇಂಟೆನ್ಷನ್, ರೈಟ್? ನೀವು ಕ್ಲಾಸಿಕ್ ಎಕ್ಸಾಂಪಲ್ಸ್ ಸರ್ ಹೇಳಿದ್ರು, ತಾಲೂಕ್ ಲೆವೆಲಲ್ಲಿ ನಾವು ಬಿಲ್ಡ್ ಮಾಡಬೇಕು. ಇಲ್ಲಿ ಏನು ರಾ ಮೆಟೀರಿಯಲ್ಸ್ ಕಚ್ಚಾ ವಸ್ತು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಜಾಕ್ ಫ್ರೂಟ್ ಅಂತ ಹೇಳಿದ್ರು, ಅದಕ್ಕೆ ವಾಟರ್ ಪರ್ಸನ್ ಚೇಟಿ ಇದೆ, ಮಾಡೋರು ತುಂಬ ಎನ್ನಪರ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅದನ್ನು ನೀವು ಅಪ್ಗ್ರೇಡ್ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ತಗೊಳ್ಳೋಕ್ಕೆ ರೈಟ್ ಪ್ರಾಡಕ್ಟ್ ಆಗುತ್ತೆ. ಅವರಿಗೆ ಬೇರೆ ಕಡೆಯಿಂದ ನಾವು ರಾ ಮೆಟೀರಿಯಲ್ ತಂದು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರದ ಆಪರ್ಚುನಿಟಿ ಮಾಡುವವರು ತುಂಬ ಇಲ್ಲಿದ್ದಾರೆ ಯಂಗ್ ಎಂಟರ್ಪ್ರೈನರ್ಸ್. ಸೊ ಅದನ್ನು ನಾವು ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು, ಬಂದು ನಾನೀಗ ಸಿನ್ಸ್ 2015 ಇಂದ ಮಾಡ್ತೇನೆ ಫುಡ್ ಪ್ರೊಸೆಸಿಂಗ್ ಯೂನಿಟಲ್ಲಿ. ಬೇಸಿಕಲಿ ನಮ್ಮದು ನಿತ್ಯ ಚಪಾತಿ ಅಂತ ಗೊತ್ತಿರ್ಬೋದು. ನಿತ್ಯ ಚಪಾತಿ ನಮ್ಮದು 3 ಡಿಸ್ಟ್ರಿಕ್ಟಲ್ಲಿ ನಾವು ಸ್ಪ್ರೆಡ್ ಮಾಡಿದ್ದೇವೆ ಮಾರ್ಕೆಟ್. ಅದು ನೀವು ಆಗ ಏನೋ ಸ್ಪೀಚ್ ಮಾಡಿದ್ರಿ, ನಾವು ಎಕ್ಸ್ಪಾನ್ಷನ್ ಮಾಡಬೇಕು, ಆಪರ್ಚುನಿಟಿ ಇದೆ. ಅದಕ್ಕೆ ನಾವು ಮಿಲೆಟ್ಸ್ಗೆ ಕನ್ವರ್ಟ್ ಆಗಿದೆ. ಸೊ ಮಿಲೆಟ್ಸಲ್ಲಿ ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ ಒಂದು 5-6 ಪ್ರಾಡಕ್ಟ್ ಟೆಕ್ನಾಲಜಿ ನಮ್ಮದು ಬಂದಿದೆ. ಬಟ್ ಅದೇ ಪ್ರಾಡಕ್ಟನ್ನು ನಮಗೆ ಲೋಕಲ್ ಮಾರ್ಕೆಟಲ್ಲಿ ಪಿಚ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ದೇ ಆರ್ ಮೇಂಟೈನಿಂಗ್ ಕ್ವಾಲಿಟಿ, ಅದರ ಬೆನಿಫಿಟ್ಸ್ ತುಂಬ ಇದೆ. ಅದರ ಪರ್ಸೆಂಟೇಜ್ ಆಫ್ ಕನ್ಸ್ಯೂಮರ್ಸ್ ಇಸ್ 10 to 20% ಇದೆ ಡಿಸ್ಟ್ರಿಕ್ಟ್ಸ್. ಆದರೆ ನನ್ನ ಪ್ರಾಡಕ್ಟನ್ನು ಪುತ್ತೂರಲ್ಲಿ ತಗೊಳ್ಳೋ ಚಪಾತಿ ಎಲ್ಲ ತಗೊಳ್ತಾರೆ. ಇಟ್ಸ್ ಅ ಮಾಸ್ ಪ್ರಾಡಕ್ಟ್, ಎಂದು ಸೆಲೆಕ್ಟ್ ಮಾಡಿದ್ರೆ ರೀಸನ್ ಬೇಕಾಗುತ್ತೆ. ಆದರೆ ನನ್ನದು ವ್ಯಾಲ್ಯೂಯೇಟೆಡ್ ಪ್ರಾಡಕ್ಟ್ 10-15 ಪ್ರಾಡಕ್ಟ್ ಇದೆ. ನನ್ನ ಇಲ್ಲಿ ಸೇಲ್ಸ್ ಆಫ್ ಪರ್ಸೆಂಟ್ ಇದೆ 1%. ರೆಸ್ಟ್ ಆಫ್ ದ 99% ಬ್ಯಾಂಗ್ಳೂರು, ಬಾಂಬೆ, ಡೆಲ್ಲಿ ಈ ಕಡೆ ಕಳಿಸ್ತಾ ಇದೆ. ಡಿಫೆನ್ಸ್ ಇಂದ ಟೆಕ್ನಾಲಜಿ ಅಂತ ತಗೊಂಡಿದ್ರು 5-6 ಪ್ರಾಡಕ್ಟ್. ಸೊ ಅದಕ್ಕೆ ನೀವು ನಮಗೆ ಸ್ಟೇಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಅದನ್ನು ಸ್ಕೇಲ್ ಅಪ್ ಮಾಡೋಕ್ಕೆ ನೀವು ಹೆಲ್ಪ್ ಮಾಡ್ಬೋದು. ಆವಾಗ ಬಂದ್ರೆ ಎಕ್ಸಾಕ್ಟ್ಲಿ ಅದೇ ಸ್ಟೋರಿ. ಸೊ ದಯವಿಟ್ಟು ದ ರೀಸನ್ ಈಸ್ ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ರೀಜನ್ಗೆ ಹೋಗಿ ವಿ ಆರ್ ಆಸ್ಕಿಂಗ್ ದಮ್ ಟು ಅಪ್ಲೈ ಸೊ ದಟ್ ವಿ ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್. ಬಟ್ ಅದಕ್ಕೆ ಕೂಡ ಸ್ಟ್ರಕ್ಚರ್ಡ್ ಅಪ್ರೋಚ್ ಬರ್ತದೆ. ಬಿಕಾಸ್ ಇದು ಇವತ್ತು ಬಂದು ನಾವು ಹೇಳಿ ಅದು ಯೂಸ್ ಆಗುದಿಲ್ಲ. ಅದಕ್ಕೆ ನಾವೆಂತ ಮಾಡಿದ್ದೇವೆ, QR ಕೋಡ್ ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡಿ ಅದರಲ್ಲಿ ನೀವು ನಿಮ್ಮ ಬಗ್ಗೆ ಹೇಳಿ. ಬಿಕಾಸ್ ಅವಾಗ ನಮಗೆ ಅದಕ್ಕೆ ತುಂಬಾ ಸ್ಟೆಪ್ ಬೈ ಸ್ಟೆಪ್ ಇದು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಡ್ ಆಸ್ ಐ ಆಲ್ರೆಡಿ ಹೇಳಿ ಸ್ವಲ್ಪ ಮತ್ತೆ ನಡುವಲ್ಲಿ ಬಂದ್ರ ಅಂತಲ್ಲ, ನೀವು ಸ್ಟಾರ್ಟಿಂಗ್ ಇಲ್ಲಲ್ಲ, ಅದರಲ್ಲಿ ನಾವು ಫಸ್ಟಿಗೆ ಹೇಳಿದ್ರಲ್ಲಿ 10 ವಾರದ್ದು ನಾವು ಪ್ರೋಗ್ರಾಮ್ ಮಾಡ್ತಿದ್ದೇವೆ. 10 ವಾರದಲ್ಲಿ ಬೇರೆ ಬೇರೆ ಮೆಂಟರ್ಸ್ನವರು ನಿಮ್ಗೆ ಬೇಕಾದಂತಹ ಸಪೋರ್ಟ್ ಹೇಗೆ ಮಾಡಬೇಕು, ಸರ್ ಹೇಳಿದಾಗೆ ಡಿಸೈನ್ ಇಂದ, ಪ್ಯಾಕೇಜಿಂಗ್ ಇಂದ, ಆಪರೇಷನ್ ಇಂದ, ಸಪ್ಲೈ ಚೈನ್ ಇಂದ ಎಷ್ಟೆಷ್ಟು ಎಲ್ಲೆಲ್ಲಿ ಯಾವ ಟೈಪ್ ಇದ್ದು ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅದ್ ಮಾಡಬೇಕು, ಅದು ನಾವು ಅಲ್ಲಿ ತರ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಮೆಂಟರ್ಸ್ ನಿಮ್ಗೆ ಹೇಳೋದಾದ್ರೆ, ಇದರಲ್ಲಿ ಒಬ್ರು ಅನಂತ ರವಿ ಅಂತ ಇದ್ದಾರೆ, ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದವರು. ಸೊ ಅವರು ವಿಲ್ಕಾಟ್ ಅಂತ ಆರ್ಗನೈಸೇಷನ್ ಅನ್ನು 2 ಕೋಟಿಯಿಂದ 360 ಕೋಟಿ ತನಕ ಬೆಳೆಸಿದ್ದಾರೆ 3 ವರ್ಷದಲ್ಲಿ. ಸೊ ಅಂತವರು ಕೂಡ ಮೆಂಟರ್ಸ್ ಆಗಿ ಬರ್ತಾರೆ. ಅವರಿಗೆ ಒಂದು ಸಪ್ಲೈ ಚೈನ್ ಅನ್ನು ಹೇಗೆ ಮಾಡಿಸಬೇಕು ಅಂತ ಇದ್ದಾರೆ. ಒಬ್ರು ಶ್ರೀಕಾಂತ್ ಅಂತ ಒಬ್ರು ಇದ್ದಾರೆ, ಅವರು ಬ್ರಿಟಾನಿಯಾದಲ್ಲಿ CHRO ಆಗಿದ್ರು. ಅವರು ಬ್ರಿಟಾನಿಯಾದ ಬಿಸ್ಕಿಟ್ಸ್ 400 ರೂಪೀಸ್ ಶೇರ್ ಪ್ರೈಸ್ ಇಂದ 6000 ರೂಪೀಸ್ ಶೇರ್ ಪ್ರೈಸ್ ತನಕ ಬೆಳೆಸಿದ್ದಂತಹ ಜನ, ಅವರು ಕೂಡ ಉಡುಪಿ ಅವರು ಕೂಡ ಈ ಪ್ರೋಗ್ರಾಮ್ ಅಲ್ಲಿ ಮೆಂಟರ್ ಆಗಿದ್ದಾರೆ. ಸೊ ಅಂತವರು ಸುಮಾರು ಜನರು ಇದರಲ್ಲಿ ಮೆಂಟರ್ಸ್ ಆಗಿ ಬರ್ತಾರೆ. ಅವರು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಉಂಟು, 30-40 ವರ್ಷದ ಎಕ್ಸ್ಪೀರಿಯನ್ಸ್ ಆ ಇಂಡಸ್ಟ್ರಿಯಿಂದ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ನೀಡೆಡ್ ಟು ಪೀಪಲ್ ಲೈಕ್ ಯು. ನೀವು ಕೂಡ ಈಗ ಆಸ್ಪಿರೇಷನ್ ಅಲ್ಲಿ ಬೆಳೆಸ್ತಿದ್ದೀರಾ. ನೀವು ಈಗ 3 ಡಿಸ್ಟ್ರಿಕ್ಟ್ಗೆ ಮಾಡಿದವರಿಗೆ ನಾಳೆ ನಿಮ್ಗೆ ಮಾರ್ಕೆಟ್ ಶೇರ್ ಎಕ್ಸ್ಪ್ಲಾನ್ ಮಾಡ್ಲಿಕ್ಕೆ ನಿಮ್ಗೆ ಬೇರೆ ಬೇರೆ ಅಂತಹ ಎಕ್ಸ್ಪೋಜರ್ ಇದ್ದವರ ಬಂದು ನಿಮ್ಗೆ ಅಡ್ವೈಸರಿ ಆಗಿ ಬಂದ್ರೆ ಅವಾಗ ನಿಮ್ಗೆ ಅದನ್ನು ಬೆಳೆಸಲಿಕ್ಕೆ ತುಂಬಾ ಉಪಯೋಗ ಆಗ್ತದೆ. ಅಂತದ್ದು ಜನರು ಇದರಲ್ಲಿ ಮೆಂಟರ್ಸ್ ಆಗಿ ಬರ್ತಾರೆ. ಸೊ ಇದಕ್ಕೊಂದು ನೀವು ಅಪ್ಲೈ ಮಾಡಿಬಿಡಿ. 100% ನಿಮ್ಮದೇನು ಇನ್ನೋವೇಷನ್ ಉಂಟು, ನಾವು ಡೆಫಿನೆಟ್ಲಿ ಅದನ್ನು ನೋಡ್ತೇವೆ. ಅಂಡ್ ದೇರ್ ಫಾರ್ ಒನ್ಸ್ ಯು ಗೆಟ್ ಇನ್ ಟು ದಿಸ್, ಮಹಿಳಾ ತುಂಬಾ ಜನ ಇದ್ದಾರೆ ಸರ್. ಮಹಿಳಾ ವಿಶೇಷ ರಿಸರ್ವೇಶನ್ ಇಲ್ಲ ಸರ್, ಮೆರಿಟ್ ನಾವು ಇದು ಸಪೋರ್ಟ್ ಅಂತ ಹೇಳುದ ಸರ್. ನಮ್ದು ಪ್ರೋಗ್ರಾಮಿಗೆ ರಿಸರ್ವೇಶನ್ ಅಂತ ಇಲ್ಲ, ನಮ್ದು ಪ್ರೋಗ್ರಾಮ್ ಎಲ್ಲ ಮೆರಿಟ್ ಬೇಸ್ಡ್ ಅಲ್ಲಿ. ಯಾಕೆಂದ್ರೆ ನಮ್ಗೆ ಗೊತ್ತುಂಟು, ಮಹಿಳೆಯರು ಕೂಡ ಇಲ್ಲಿ ಮಂಗಳೂರು, ದಕ್ಷಿಣ ಕನ್ನಡ ಈ ರೀಜನ್ ಅಲ್ಲಿ ಮಹಿಳೆಯರು ಗಂಡಸರಷ್ಟೇ ಬಲಶಾಲಿ ಆಗಿದ್ದಾರೆ. ಅದಕ್ಕೆ ರಿಸರ್ವೇಶನ್ ಬೇಡ ಅಂತೇಳಿ ನಮ್ಗೆ ಮೊದಲೇ ಒಂದು ಬಂದಿದೆ. ಸೊ ಅದು ಬಿಟ್ಟು ಸಪೋರ್ಟ್ ಏನು ಗವರ್ಮೆಂಟ್ ಇಂದ ಸುಮಾರು
ಪ್ರಯಾರಿಟೀಸ್ ಉಂಟು. ಈಗ ನಾನು ಎಲಿವೇಟ್ ಅಲ್ಲಿ ಹೇಳಿದಾಗೆ ಮಹಿಳೆಯರಿಗೆ 51% ನೀವು ಶೇರ್ ಹೋಲ್ಡರ್ ಆಗಿದ್ರೆ ನಿಮ್ದು ಬಿಸ್ನೆಸ್ ಅಲ್ಲಿ, ನಿಮಗೆ ಮಹಿಳೆಯರಿಗೆ ಸಪರೇಟ್ ಫಂಡ್ಸ್ ಉಂಟು. ದಟ್ ಇಸ್ ಓನ್ಲಿ ಡೆಡಿಕೇಟೆಡ್ ಫಾರ್ ಪ್ರಮೋಟಿಂಗ್ ವಿಮೆನ್ ಆಂಟರ್ಪ್ರಿನರ್ಶಿಪ್. ಅಲ್ಲಿ ಕೂಡ ಸುಮಾರು ಫಂಡ್ ಇದೆ, ಪೀಪಲ್ ಡೋಂಟ್ ಅಪ್ಲೈ. ನಾನು ಅದೇ ಹೇಳ್ತಿದ್ದೇನೆ, ನಾವು ಬೇರೆ ಬೇರೆ ಇನ್ಕ್ಯುಬೇಟರ್ಸ್ ಅಲ್ಲಿ ವಿ ಆರ್ ಇನ್ವಾಲ್ಡ್ ಇನ್ ದಟ್. ಇನ್ ಎವ್ರಿ ಇನ್ಕ್ಯುಬೇಟರ್ ಮಹಿಳೆಯರಿಗೆ ಅಂತಾನೆ ಸಪರೇಟ್ ರಿಸರ್ವೇಷನ್ಸ್ ಇರ್ತದೆ. ಅಂದ್ರೆ ಅವರಿಗೆ ನಿಮ್ಗೆ ಟು ಅನ್ ಎಕ್ಸ್ಟೆಂಟ್, ಸಪೋಸ್ ನಿಮ್ದು ಟೆಕ್ನಾಲಜಿ ಬಿಸ್ನೆಸ್ ಅಥವಾ ಇನ್ನೋವೇಷನ್ ಫೋಕಸ್ ಬಿಸ್ನೆಸ್ ಆಗಿದ್ರೆ, IM ಬ್ಯಾಂಗ್ಳೂರಲ್ಲಿ ಒಂದು ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಒಂದು ಪ್ರೋಗ್ರಾಮ್ ಬರ್ತದೆ, ಮಂಗಳೂರಲ್ಲಿ 2 ನಿಂಗಸರು ಆಲ್ರೆಡಿ ಅದರಲ್ಲಿ ಇದ್ದಾರೆ. ಸೊ ಅಂತವ್ರಿಗೆ ನಿಮ್ಗೆ 30,000 rupees ಪರ್ ಮಂತ್ ಸ್ಟೈಫಂಡ್ ಬರ್ತದೆ. ನೀವು ಬಿಸ್ನೆಸ್ ಬಿಲ್ಡ್ ಮಾಡಿದಾಗ 1.5 ವರ್ಷ ತನಕ ಅವರು ಸಪೋರ್ಟ್ ಮಾಡ್ತಾರೆ. ಇಂಥ ಸುಮಾರು ಪ್ರೋಗ್ರಾಮ್ಸ್ ಉಂಟು, ಕನೆಕ್ಟ್ ಮಾಡ್ತಾ ಹೋಗ್ತೇವೆ. ಬಟ್ ಅದಕ್ಕೆ ಬರ್ಬೇಕಂತ ಹೇಳಿದ್ರೆ ನೀವು ನಿಮ್ದು ಏನು ಸ್ಟೋರಿ ಹೇಳ್ತೀರಾ, ನಿಮ್ದು ಹೇಗೆ ಪಿಚ್ ಇರ್ತದೆ, ಅದೆಲ್ಲ ಸ್ವಲ್ಪ ಆ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಒಂದು ನಿಮ್ದು ಸ್ಟೋರಿ ಅಥವಾ ನಿಮ್ದು ಏನ್ ಪ್ರಾಡಕ್ಟ್ ಮಾಡ್ತಿದ್ದೀರಾ, ಅಥವಾ ನಿಮ್ದು ಏನ್ ಇನ್ನೋವೇಷನ್ ಉಂಟು, ಅದು ಈ ಒಂದು ಕ್ರೈಟೀರಿಯಾಸಿಗೆ ಸಿಲೆಕ್ಟ್ ಆದ್ರೆ ಮತ್ತೆ ನಾವು ಅದಕ್ಕೆ ಹೆಲ್ಪ್ ಮಾಡ್ತೇವೆ. ಸೊ ಅದೇ ಹೇಳ್ತಿದ್ದೇವೆ, ಫ್ರೆಶ್ ಐಡಿಯಾಸ್ ಆಗಲಿ, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆಗಲಿ, ಅಥವಾ ಸ್ವಲ್ಪ ಬೆಳೆದಂತ ಬಿಸ್ನೆಸ್ ಆಗಲಿ, ಅದನ್ನು ನಾವು ಅಲ್ಲಿಂದ ಒಂದು ನ್ಯಾಷನಲ್ ಸ್ಟೋರಿ ಮಾಡುವಷ್ಟು ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ. ಇದು 1 ವರ್ಷದ ಪ್ರೋಗ್ರಾಮ್, 10 ವಾರದ ಪ್ರೋಗ್ರಾಮ್ ಇರುತ್ತೆ. 10 ವಾರದ್ದು ವೀಕ್ಲಿ ಇಂಟರ್ವೆನ್ಷನ್ಸ್ ಇರುತ್ತೆ. ಇಟ್ ಈಸ್ ಅ ಪ್ರಾಪರ್ ಪ್ರೋಗ್ರಾಮ್. ನಂತರ 1 ವರ್ಷ ತನಕ ನಾವು ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ. 1 ವರ್ಷ ಆದ ನಂತರ ಕೂಡ ಬೆಳೆಯಲಿಕ್ಕೆ ಅಂತ ಹೇಳಿದ್ರೆ ನಾವು ಒಂದೇ ನಮ್ಮಲ್ಲಿ ಕೊರತೆ ಇರಬೇಕು ಅಥವಾ ಅವರಲ್ಲಿ ಕೊರತೆ ಇರಬೇಕು. ಕೆಲವರಿಗೆ ಬೆಳಿಲಿಕ್ಕೆ ಬೇಡ ಅಂತ ಇರ್ತದೆ, ಅದಕ್ಕೆ ಮಾಡಿರೋ. ಸೊ ಅದಕ್ಕೆ 1 ವರ್ಷ ತನಕ ಹ್ಯಾಂಡ್ ಹೋಲ್ಡಿಂಗ್ ಡೆಫಿನೆಟ್ಲಿ ಮಾಡಿ. ಒಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಡೀಟೇಲ್ಸ್ ಕೊಡಿ. ಡೀಟೇಲ್ಸ್ ಮಹಿಳೆಯರಿಗೆ ಅಂತ ಕೇಳಿದ್ರು, ಅದಕ್ಕೆ ಗ್ರಾಂಟ್ ಸಿಗುವಂಥದ್ದು ಆ ಡೀಟೇಲ್ಸ್ ಕೊಡಿ ಸರ್. ಮುಲ್ಪಲ್ಲಿ ಅದೇ ಡೀಟೇಲ್ಸ್ ಎಲ್ಲ ಇದೆ ಇಲ್ಲ ಸರ್, ಮಹಿಳೆಯರಿಗೆ ಇಲ್ಲ ಇಲ್ಲ ಸರ್. ಆ ಸ್ಪೆಷಲಿಸ್ಟ್ ಹೇಳಿದ್ದಾರೆ. ಎಜುಕೇಶನ್ ಸೆಕ್ಟರ್ಲಿ ಸಪೋಸ್ ನೀವು ಯಾವ್ದಾದ್ರು ಮಾಡುದಾದ್ರೆ, ಸಪೋಸ್ ನೀವು ಪ್ರೈವೇಟ್ ಪ್ಲೇಯರ್ ಆಗಿದ್ದು, ಯೂನಿವರ್ಸಿಟಿಗೆಲ್ಲ ನಿಮಗೆ ರೆಗ್ಯುಲೇಷನ್ಸ್ ಗೊತ್ತುಂಟು. ಸೊ ಅದರಲ್ಲಿ ನೀವು ಯೂನಿವರ್ಸಿಟಿ ಮಾಡಿದೀರಿ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಅದರದ್ದು ವಿಷಯ ಗೊತ್ತಿರ್ತದೆ ಅಂತ ಹೇಳಿ ಅರ್ಥ. ಬಟ್ ಎಡ್ಟೆಕ್ಗೆ ನೀವು ಬರ್ತೀರಾ ಅಂತ ಹೇಳಿದ್ರೆ, ಅಥವಾ ಎಜುಕೇಶನ್ ಸರ್ವಿಸ್ಗೆ ಬರ್ತೀರಾ ಅಂತ ಹೇಳಿದ್ರೆ, ಅಥವಾ ಎಜುಕೇಶನ್ ಇನ್ನೋವೇಷನ್ ಆ ಸೆಕ್ಟರ್ಗೆ ಬರ್ತೀರಾ ಅಂತ ಹೇಳಿದ್ರೆ, ಇಟ್ಸ್ ಅ ವೆರಿ ಡಿಫ್ರೆಂಟ್ ಬಾಲ್ಗೆ. ಸೊ ಅಲ್ಲಿ ಹೇಗೆ ಸ್ಕೇಲ್ ಆಗ್ಬೋದು, ಯಾವ ಟೈಪ್ ಇನ್ವೆಸ್ಟರ್ಸ್ ಇದ್ದಾರೆ, ಎಜುಕೇಶನ್ ಮತ್ತೆ ಎಲ್ಲ ಸೆಕ್ಟರ್ಸ್ಗೆ ಅವರವ್ರದ್ದು ಇನ್ವೆಸ್ಟರ್ ಇರ್ತಾರೆ. ನೀವು ಹೇಳಿದಾಗ ನಿಮಗೆ IT ಬಿಸ್ನೆಸ್ ಅಂತ ಹೇಳಿದ್ರೆ IT ಇನ್ವೆಸ್ಟರ್ಸ್ಗೆ ಹೋಗ್ಬೇಕು, ನೀವು ಹೋಗಿ ಎಡ್ಟೆಕ್ ಇನ್ವೆಸ್ಟರ್ಸ್ಗೆ ಹೋದ್ರೆ ನಾಳೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ಅರ್ಥ ಆಗುದು ನೀವು ಅಂತ ಮಾತಾಡೋದು. ಸೊ ಅಂತ ಸೆಕ್ಟರಲ್ ಸ್ಪೆಸಿಫಿಕ್ ಇನ್ವೆಸ್ಟರ್ಸ್ ಇರ್ತಾರೆ, ಅದು ಹೇಗೆ ಕನೆಕ್ಟ್ ಆಗುದು, ಅಥವಾ ನಿಮ್ದು ಸ್ಕೇಲ್ ಉಂಟಾ ಇಲ್ವಾ ಅಂತದೆಲ್ಲ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಮತ್ತೆ ಬ್ಯಾಂಗ್ಳೂರಲ್ಲಿ ಯಾವ್ದು ಪ್ರೋಗ್ರಾಮ್ಸ್ ಉಂಟು ಅದಕ್ಕೆ ಕೂಡ ಕನೆಕ್ಟ್ ಮಾಡ್ಬೋದು ಎಜುಕೇಶನ್ ಅಲ್ಲಿ. ಇಲ್ಲ ದಕ್ಷಿಣ So let's say 5,000. First application. What about the rest of it? Yeah. You can have your hand only 10-15 people. ಸೊ ಮೇಡಮ್ ಇದು ಪಾಯಿಂಟ್ ಉಂಟು, 10 ಸಾರಿ ಅಪ್ಲಿಕೇಶನ್ ಬರೋದಿಲ್ಲ, ನಾವು 1 ಸಾರಿ ಅಪ್ಲಿಕೇಶನ್ ಫೋಕಸ್ ಮಾಡಿ. ಈಗ 500 ಅಪ್ಲಿಕೇಶನ್ ಬಂದಿದೆ. ಸೊ ನಾವು ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಟ್ಟು ಸೆಪ್ಟೆಂಬರ್ 30 ತನಕ ಎಕ್ಸ್ಟೆಂಡ್ ಮಾಡ್ತಿದ್ದೇವೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಸಾರಿ ಅಪ್ಲಿಕೇಶನ್ ಬರ್ಬೋದು. ಅದರಲ್ಲಿ ನಾವು ಸೆಲೆಕ್ಟ್ ಮಾಡೋದು 15. ಯಾಕೆ 15 ಅಷ್ಟು ಹ್ಯಾಂಡ್ ಹೋಲ್ಡ್ ಮಾಡಿ ಒಂದು ಸ್ಟೋರಿ ಮಾಡ್ಬೇಕಂತೇಳಿ ನಮ್ದು ಆಸೆ. ಯಾಕೆ ಅವ್ರ ಸ್ಟೋರಿ ಆಗುವಾಗ ನಾವು ಎಂತ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೇವೆ, ದೇ ಶುಡ್ ಬಿಕಮ್ ಲೀಡರ್ಸ್ ಫಾರ್ ದ ನೆಕ್ಸ್ಟ್ ಸೆಟ್ ಆಫ್ ಪೀಪಲ್. ಅವರನ್ನು ಮತ್ತೆ ಬೇರೆಯವರು ಹಿಡಿದುಕೊಂಡು ಅನ್ನೊಂದು 10 ಜನ ಅವರಿಂದ ಪ್ರೇರಿತರಾಗಿ ಅವ್ರ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು. ಹಾಗೆ ಡೈರೆಕ್ಟ್ಲಿ ವಿ ಮೈಟ್ ಇಂಪ್ಯಾಕ್ಟ್ 50, 500 ಜನರು ಅವರಿಂದ ಇಂಪ್ಯಾಕ್ಟ್ ಆಗ್ಬೋದು ಅಂತ ನಮ್ದೊಂದು ಆಸೆ. ಆ ನಿಟ್ಟಿನಲ್ಲಿ ನಾವು ಹೋಗ್ತಿದ್ದೇವೆ. ನಾವು ಜಾಸ್ತಿ ಜನ ತಗೊಂಡ್ರೆ ನಮ್ಗೆ ಅಷ್ಟು ಹ್ಯಾಂಡ್ ಹೋಲ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನಾವು 15ಗೆ ಸೀಮಿತವಾಗಿದ್ದೇವೆ. ಬಟ್ 50 ಸ್ಟೋರೀಸ್ ನಾವು ಪಬ್ಲಿಷ್ ಮಾಡ್ತೇವೆ. ಅಂದ್ರೆ 50 ಸ್ಟೋರೀಸ್ ಅನ್ನು ನಾವು ಯಾವ ಮುಖಾಂತರ, ಸೊ ಮೇ ಬಿ ನಿಮ್ಗೆ ಸ್ವಲ್ಪ ಕನೆಕ್ಟ್ ಬೇಕಾದಿತ್ತು ಅಥವಾ ಸ್ಟೇಟ್ ಲೆವೆಲ್ ಕನೆಕ್ಟ್ ಬೇಕಾದಿತ್ತು ಅಂತದೆಲ್ಲ ಚಿಕ್ಕ ನಮ್ಗೆ ಏನ್ ನಡ್ಜ್ ಮಾಡ್ಲಿಕ್ಕೆ ಉಂಟು ಅದನ್ನ ನಾವು ಡೆಫಿನೆಟ್ಲಿ ಮಾಡ್ತೀವಿ. ಮಿಕ್ಕಿದ್ದು ಯಾರೆಲ್ಲ ನಾವು ಸೆಲೆಕ್ಟ್ ಮಾಡುದಿಲ್ಲ ನೋಡಿ, ಅದು ಅವರ ಪ್ರಾಬ್ಲಮ್ ಇಂದ ಅಂತಲ್ಲ, ನಮ್ಗೆ ವಿ ಮೈಟ್ ಫೀಲ್ ದಟ್ ನಮ್ದು ಅದರ ಇಂಟರ್ವೆನ್ಷನ್ ಜಾಸ್ತಿ ಇರ್ಲಿಕ್ಕೆ ಇಲ್ಲ ಅಂತ ಹೇಳಿ ಆ ಮನೋಭಾವದಿಂದ ನಾವು ಈ ವರ್ಷ ಸೆಲೆಕ್ಟ್ ಮಾಡ್ಲಿಕ್ಕಿಲ್ಲ. ಬಟ್ ನೆಕ್ಸ್ಟ್ ವಾಟಿಗೆ ಕೂಡ ಅಪ್ಲೈ ಮಾಡಬಹುದು. ಬಟ್ ಅದರಲ್ಲಿ ನಾವು ಎಂತ ಮಾಡ್ತೇವೆ ಅದನ್ನು ನಾವು ಕ್ಯಾಟಗರೈಸ್ ಮಾಡ್ತೀವಿ. ಸುಮಾರು ಜನರು ಅದರಲ್ಲಿ ಮೈಟ್ ಬಿ ಸರ್ಟೆನ್ ಬಿಸ್ನೆಸ್, ಅವರಿಗೆ ಜಸ್ಟ್ ಲೋನ್ ಅಪ್ಲಿಕೇಶನ್ಸ್ ಬೇಕು, ಅಥವಾ ಅಂದ್ರೆ ಲೋನ್ ಇದೊಂದು ಫೆಸಿಲಿಟಿ ಬೇಕಾದ್ರೆ ಅವ್ರ ಸಿಬಿಲ್ ಸ್ಕೋರ್ ಕಮ್ಮಿ ಇರ್ಬೋದು, ಅವರಿಗೆ ಸ್ವಲ್ಪ ಆರ್ಥಿಕ ನೆರವು ಕೊಟ್ಟರೆ ಬ್ಯಾಂಕಿಂಗ್ ಎಲ್ಲ ಇಟ್ ಮೈಟ್ ಸಾರ್ಟ್ ಅಂತ ನಾವು ಕ್ಯಾಟಗರೀಸ್ ಮಾಡ್ತೇವೆ. ಸೊ ದಾಟ್ಸ್ ಅನ್ ಎಕ್ಸರ್ಸೈಸ್ ದಟ್ ವಿ ವಾಂಟ್ ಟು ಡೂ. ನಾವು ಪ್ರಾಮಿಸ್ ಮಾಡ್ತಾ ಇಲ್ಲ, ಬಟ್ ಅದನ್ನ ರೆಕಾರ್ಡ್ ಆಯ್ತಾ ಪ್ರಾಮಿಸ್ ಮಾಡ್ತಾ ಇಲ್ಲ, ಬಟ್ ಅದನ್ನ ನಾವು ನೋಡ್ತಿದ್ದೇವೆ. ಬಿಕಾಸ್ ನಮ್ಗೆ ಕೂಡ ಗೊತ್ತಿಲ್ಲ ಯಾವ ಟೈಪ್ ಇದ್ದು ಸಹಾಯವನ್ನು ನಾವು ಕೇಳ್ತಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಸೊ ನಮ್ಮ ಕೆಲವು ಅಪ್ಲಿಕೇಶನ್ಸ್ ಅಲ್ಲಿ ಅವರು ಕಾಫಿ ಶಾಪ್ ಹಾಕ್ಲಿಕ್ಕೆ ಹೇಳ್ತಿದ್ದಾರೆ, ಸರ್ ನಮ್ಗೆ ಇದಕ್ಕೆ ಕಾಫಿ ಶಾಪ್ ಹಾಕ್ಲಿಕ್ಕೆ, ಅದಕ್ಕೆಲ್ಲ ನಮ್ದು ಹೆಲ್ಪ್ ಬೇಕಾಗಿಲ್ಲ. ಅದರಲ್ಲಿ ನಿಮ್ಮದೇ ಒಂದು ವಟಾರದಲ್ಲಿ ಯಾರಾದ್ರೂ ಇರ್ತಾರೆ, ದೇ ಕ್ಯಾನ್ ಹೆಲ್ಪ್. ಸೊ ಅಂತ ನಾವು ಕ್ಯಾಟಗರೀಸ್ ಮಾಡ್ತೇವೆ. ಅದರಲ್ಲಿ ಯಾವ ಟೈಪ್ ಹೆಲ್ಪ್ ನಮಗೆ ಮಾಡಬಹುದು, ಅದನ್ನ ಡೆಫಿನೆಟ್ಲಿ ನಾವು ಮಾಡ್ತೇವೆ.
ಸೊ ಅದನ್ನು ನಾವು ನೋಡ್ಕೊಂಡು ಮಾಡ್ತೇವೆ. ಹಾಗೆಂದ್ರೆ ನಾವು ಇಗ್ನೋರ್ ಮಾಡ್ತಾ ಇಲ್ಲ. ನಾವು ಡೆಫಿನೆಟ್ಲಿ ಅದನ್ನು ಯಾರ್ಯಾರಿಗೆ ಯಾವ ಯಾವ ಟೈಪ್ ಹೆಲ್ಪ್ ಮಾಡ್ಬೋದು ಅದನ್ನು ಡೆಫಿನೆಟ್ಲಿ ನಾವು ಮಾಡ್ತೀವಿ. ಇಲ್ಲದಿದ್ರೆ ಕಡೆ ಪಕ್ಷ ಎಲ್ಲರಿಗೂ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ನಿಮ್ಗೆ ಯಾವ ಯಾವ ಪ್ರೋಗ್ರಾಮ್ಸ್ ಬರ್ತದೆ ಅದರದ್ದು ನಾವು ಮಾಹಿತಿಯನ್ನು ಕಳಿಸ್ತಿರ್ತೇವೆ. ಮೆಜಾರಿಟಿ ಆಫ್ ದಿ ಪ್ರೋಗ್ರಾಮ್ಸ್ ಯು ಮೈಟ್ ನೋ, ಬಟ್ ಯು ಮೈಟ್ ಬಿ ಕಂಪ್ಲೀಟ್ಲಿ ಅಬ್ಲಿವಿಯಸ್. ಅಂದ್ರೆ ಅದು ಇರ್ತದೆ ಬಟ್ ನಿಮ್ಗೆ ಗೊತ್ತೇ ಇರೋದಿಲ್ಲ. ನೋಡಿ ಬೇಡ ಅಂತ ಹೇಳಿ ಅದು ಬೇರೆ, ಬಟ್ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಅಥವಾ ಅಂತದ್ದು ಒಂದು ಇಂಪೋರ್ಟ್ ಅಂತ ಹೇಳಿ ಒಂದು ಗೊತ್ತೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಮೈಸೂರಲ್ಲಿ ಒಂದು ಆರ್ಗನೈಸೇಷನ್ ಉಂಟು, SJC ಅವರು. ದೇ ಆರ್ ವೆರಿ ಗುಡ್ ಇನ್ ಫುಡ್ ಪ್ರೊಸೆಸಿಂಗ್. ಇದು ಅವರಿಗೆ ದೇ ಗಿವ್ ಯು ಗ್ರಾಂಟ್ಸ್ ಪ್ಲಸ್ ದೇರ್ ಆರ್ ಸೊಫಿಸ್ಟಿಕೇಟೆಡ್ ಮೆಷಿನ್ಸ್ ಫಾರ್ ಫುಡ್ ಟೆಸ್ಟಿಂಗ್ ಎಕ್ಸೆಟ್ರಾ. ಯೂಸಿಂಗ್ ದಟ್ ಯು ಕ್ಯಾನ್ ಆಕ್ಚುಲಿ ಗೋ ಟು ಡಿಫರೆಂಟ್ ಇಂಡಸ್ಟ್ರೀಸ್ ಅಂಡ್ give them your product. ಇದು ಒಂದು ಈಸಿ ಸ್ಟೆಪ್ ನಿಮಗೆ. ಸೆಕೆಂಡ್, ಬೈರಾಕ್ ಇಂದ ಫುಡ್ ಪ್ರೊಸೆಸಿಂಗ್ ಮತ್ತೆ ಅಗ್ರಿಕಲ್ಚರ್ ಗೆ ಗ್ರಾಂಟ್ ಬರ್ತದೆ. ಅಪ್ ಟು 1 crore ನಿಮಗೆ ಸೆಟಪ್ ಮಾಡ್ಲಿಕ್ಕೆ ಸಿಗ್ತದೆ. ನೀವು MSME ಅಂತ ಹೇಳಿದ್ರೆ ಹೋಸ್ಟ್ ಇನ್ಸ್ಟಿಟ್ಯೂಷನ್ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ 3 ಹೋಸ್ಟ್ ಇನ್ಸ್ಟಿಟ್ಯೂಷನ್ ಉಂಟು. ಅವರು ನಿಮಗೆ 15 ಲಕ್ಷ ತನಕ ನೆರವು ಕೊಡ್ತಾರೆ. ವಿತೌಟ್ ಯು ಡೋಂಟ್ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್. ಬಟ್ 15 ಲಕ್ಷದಲ್ಲಿ ನೀವು ಪ್ರಾಡಕ್ಟ್ ಮಾಡಿದ್ರಿ, ಮ್ಯಾನುಫ್ಯಾಕ್ಚರಿಂಗ್ ಗೆ ಹೋಗ್ಬೇಕಂತ ಹೇಳಿದ್ರೆ 1 ಕೋಟಿ ತನಕ ನಿಮಗೆ ನೆರವು ಕೊಡ್ತಾರೆ 4%. ಸೊ ಇಂಥದ್ದೆಲ್ಲ ಸ್ಕೀಮ್ಸ್ ಉಂಟು, ಗೊತ್ತಿರುವುದಿಲ್ಲ ಅಷ್ಟೇ. ಗೊತ್ತಿರುವುದಿಲ್ಲ ಯಾಕೆ? ಬಿಕಾಸ್ ನಾವು ನಮ್ಮ ಒಂದು ಆರ್ಗನೈಸೇಷನ್ ಒಳಗೆ ನಾವು ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಬಟ್ ನೀವು ದ ಮೊಮೆಂಟ್ ಯು ಕನೆಕ್ಟೆಡ್ ಟು ಡಿಫರೆಂಟ್ ಆರ್ಗನೈಸೇಷನ್ಸ್ ಲೈಕ್ incubators which are around Dakshina Kannada, definitely you will be able to access all these stuff. So ಅದು ಡೆಫಿನೆಟ್ಲಿ ಇನ್ಫಾರ್ಮೇಷನ್ ಕೊಡೋಣ ಡೆಫಿನೆಟ್ಲಿ ಕೊಡಿ. ಎಸ್. So I'm not sure if this is relevant to the agenda of today's meeting, but hope it's not a political question. no, it's not. I swear it's political part. I swear it's not. So basically, what I wanted to ask is, given the sudden shift to AI in the IT industry, so it's quite obvious that developers and IT companies are shifting to AI-driven development. So I just wanted to know, as a third-year AI engineering student who will be jumping into the IT field, what are the IT angel investors currently looking for from IT startups? So everybody is shifting their market. There is no doubt. So if you come with another web application service organization, no VC will invest. Angels might invest. And what people are looking for in terms of AI is either you are building an application layer, it's a very unique application layer, and you can reach out to masses. For example, in education, some of the investments that have gone is how can you have education in local languages? People are interested in that. So either you can come into the application layer, or you can go for the model itself, architecture itself, which means you have a certain IP that you have used to create an architecture, because of which you are able to customize your AI agents to a certain application. For example, ಇಲ್ಲಿ ಎಲ್ಲ MSMEs ಇದ್ದಾರೆ, ಕರೆಕ್ಟಾ? ಇವರಿಗೆ ಮೇಜರ್ ಪ್ರಾಬ್ಲಮ್ ಎಂತ? ಸಿವಿಲ್ ಸ್ಕೋರ್. ಅವರದ್ದು ಪ್ರಾಡಕ್ಟ್ ಏನ್ ಮಾಡ್ಲಿಕ್ಕೆ ಹೋಗ್ತಾರೆ, ಅವ್ರಿಗೆ ಯಾವಾಗ ಹಣ ಬೇಕು ಅವಾಗ ಹಣ ಸಿಗ್ತದೆ. ಅದೊಂದು 2 ತಿಂಗಳು 3 ತಿಂಗಳಾದ ನಂತರ ಹಣ ಸಿಗ್ತದೆ. ಅಷ್ಟರವರೆಗೆ ಅವರದ್ದು ಸಂಬಳ ಕೊಡೋದಾಗಲಿ ಅದೆಲ್ಲ ಪ್ರಾಬ್ಲಮ್ ಬರ್ತದೆ. ರಾ ಮೆಟೀರಿಯಲ್ಸ್ ಅವರದ್ದು ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಇಶ್ಯೂ ಎಂತ? ರೆವಿನ್ಯೂ ಬೇಸ್ಡ್ ಫಿನಾನ್ಸಿಂಗ್. ರೆವಿನ್ಯೂ ಬರ್ತಾ ಉಂಟು, ನನಗೆ PO ಬಂದಿದೆ, ನನಗೆ ಯಾವಾಗ ಫಿನಾನ್ಸಿಂಗ್ ಬೇಕು. ಇದು ಬ್ಯಾಂಕಿಗೆ ನಾವು ಕೊಡ್ಬೇಕಂದ್ರೆ ಬ್ಯಾಂಕಲ್ಲಿ ಸುಮಾರು ಡೀಟೇಲ್ಸ್ ಕೇಳ್ತಾರೆ. ಕ್ಯಾನ್ ಯು ಬಿಲ್ಡ್ ಅನ್ ಏಜೆಂಟ್ that can help these MSMEs based on their past record to create an entire document that can be submitted to the bank, and can there be some sort of a new score that can be created? There is an example. There is a company called Watchflow. They do it for, using SatSure. So our agriculture lands adanu satellite in images tekondu they create a mapping of that agriculture land and get the data of last 2 years. Our land alli ಎಷ್ಟು ಪ್ರೊಡಕ್ಷನ್ ಆಗಿದೆ, ಅದರ ಏನು ಕ್ವಾಲಿಟೀಸ್ ಉಂಟು, ಎಕ್ಸೆಟ್ರಾ ಎಕ್ಸೆಟ್ರಾ, and they create a ನ್ಯೂ ರೇಟಿಂಗ್ ಮೆಕ್ಯಾನಿಸಮ್. ಇವತ್ತು SBI ಅವರು ಆ ಒಂದು ಪ್ರಾಸೆಸ್ ಅನ್ನು ಮಾಡಬೇಕಂದ್ರೆ, ಲೋನ್ ಕೊಡ್ಬೇಕಂದ್ರೆ ಆ ಜಾಗಕ್ಕೆ ಹೋಗಿ ಅದು ಇದು ಮಾಡ್ಬೇಕಂತ ಹೇಳಿದ್ರೆ ಇಟ್ ಕಾಸ್ಟ್ ಅಪ್ ಟು 800 rupees to 1200 rupees per land, but he can do it at 200 rupees because it is done using application, and they have already got a grant from the RBI to do that. They are only one of the 5 organizations that are selected. So antadu ಕೆಲವು applications people are looking from AI. How can you reach masses and impact them using AI? These are the applications people are funding. So don't worry about sectors. You can pick any sector, but your AI application should help masses. That's what they are looking for. Yes, sir. ಮಾಡಿದ್ದೇನೆ, ನಾನು ಇಂಡಸ್ಟ್ರಿ ಬೆಳೆಸಿದ್ದೇನೆ, ಸ್ಟಾರ್ಟ್ ಆಯಿತು. ನಾನು ಮತ್ತೆ ಎಕ್ಸ್ಪಾನ್ಷನ್ ಮಾಡಬೇಕು. ನಾನು ಇನ್ಕ್ಯುಬೇಟರ್ ಆಗಿ ನಾನು ಮಾಡಿದೆ ನನ್ನ ಮನೆಯಲ್ಲಿ. ನನಗೆ ಒಂದು 100 ಸ್ಕ್ವೇರ್ ಫೀಟಲ್ಲಿ ಮಾಡಿದೆ ಎಕ್ಸಾಮ್. ನಂದು ಎಕ್ಸ್ಪಾನ್ಷನ್ ಆಯಿತು, ಹಾರ್ಡ್ ವರ್ಕ್ ಆಯಿತು, ಎಕ್ಸ್ಪಾನ್ಷನ್ ಆಯಿತು, ಮತ್ತೆ ಎಕ್ಸ್ಪಾನ್ಷನ್ ಮಾಡಬೇಕು. ನನಗೆ ಇಂಡಸ್ಟ್ರಿಯಲ್ಲಿ ಏರಿಯಾ ಬೇಕು. ನಾನು ಮಸ್ಟ್ ಎಕ್ಸ್ಪಾಂಡ್ ಮಾಡಬೇಕಲ್ಲ. ನನ್ನ ಮನೆ ಹತ್ರ ಆಗೋಲ್ಲ, ಅದು ಗೊತ್ತಲ್ಲ ನಿಮಗೆ. ಅಷ್ಟು ಮೊಬೈಲ್ ಅದು ಇದು ಪರ್ಮಿಷನ್ ತಗೊಳ್ಳೋಕ್ಕೆ ಎಲ್ಲ ಪ್ರಾಬ್ಲಮ್ಸ್ಗಳು
ಫಾರ್ ಎಕ್ಸಾಂಪಲ್ ನನಗೆ ಏನಾಗಿದೆ ಅಂದರೆ 2015 ಮಾಡಿ ಈಗ ನಾನೊಂದು ರೂರಲಲ್ಲಿ ಒಂದು 45 ಮೆಂಬರ್ಸ್ಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ನನ್ನ ಪ್ರಾಡಕ್ಟ್ ಎಕ್ಸ್ಪಾಂಡ್ ಮಾಡಿದ್ದೇನೆ. ನನಗೆ ಎಕ್ಸ್ಪಾನ್ಷನ್ ಮಾಡಬೇಕು. ನನ್ನ ಎಕ್ಸ್ಪಾನ್ಷನ್ ಏನಂದರೆ ನನಗೆ ಇಂಡಸ್ಟ್ರಿಯಲ್ಲಿ ಜಾಗ ಬೇಕು. ನಾನು ಆತ್ಮನಿರ್ಭರ್ ಕಾನ್ಸೆಪ್ಟ್ 2015 ನಾನು MNC ಕಂಪನಿಯಿಂದ ರಿಸೈನ್ ಮಾಡಿ ಬಂದು ಊರಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲ ಹೆಲ್ಪ್ ಮಾಡಿ ಹೋದೆ, ಚೆನ್ನಾಗಾಯ್ತು, ಸಕ್ಸಸ್ಫುಲ್. ಊರಲ್ಲೇ ಇದೆ. ನಾನು ಈ ಊರು ಬಿಟ್ಟು ಬರೋದು, ನಾನು ಪುತ್ತೂರಲ್ಲೇ ಇರಬೇಕು. ನಾನು ಪುತ್ತೂರಲ್ಲಿ ನಾವು ಇನ್ನೂ 100 ಜನರಿಗೆ ಕೊಡುವಷ್ಟು ಒಂದು ಕಾನ್ಸೆಪ್ಟ್ ನನ್ನ ಹತ್ರ ಇದೆ, ವ್ಯಾಲ್ಯೂ ಅಡಿಷನ್. ನನಗೆ ಇಲ್ಲಿ ಎಕ್ಸ್ಪಾನ್ಷನ್ ಮಾಡೋಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗಳು ಇಲ್ಲ. ಇದಕ್ಕೆ ಯಾವ ರೀತಿಯ ಒಂದು ಇದು ಮಾಡಬಹುದು, ಯಾಕಂದರೆ ಇಲ್ಲಿ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ ಏರಿಯಾ ಇದ್ದದ್ದು ಎಲ್ಲ ಎಂಪೈರ್ ಆಗಿದೆ, ಒಂದು ಗೊತ್ತಿಲ್ಲ ಸುಮಾರು ಇನ್ನೊಂದು ಈಗ ಹೊಸ ಇಂಡಸ್ಟ್ರಿಯಲ್ ಏರಿಯಾ ಇಷ್ಟು ಕೂಡ ನಾನು 10 ವರ್ಷಕ್ಕೆ ಹಿಂದೆ ಸ್ಟಾರ್ಟ್ ಮಾಡಿದಾಗ ಇಂಡಸ್ಟ್ರಿಯಲ್ ಏರಿಯಾ ಆಗ್ತದೆ ಅಂತ ಹೇಳಿದ್ರು. ಫಾರ್ ಎಕ್ಸಾಂಪಲ್ 2-3 ಕಡೆ ಒಂದು ಪ್ಲೇಸ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ರು, ಅದು ಇನ್ನೂ ಕೂಡ ಆಗಲಿಲ್ಲ. ಅಂದರೆ ನನಗೆ 10 ವರ್ಷ ಆಯಿತು, ಇನ್ನೂ 10-15 ವರ್ಷ ಆದರೂ ಆಗುದಿಲ್ಲ. ನಮ್ಮದು ಇಂಟ್ರೆಸ್ಟ್ ಮುಗಿತು, ನಮ್ಮ ಏಜ್ ಅದು ನಾನು MP ಹತ್ರ ಮಾತಾಡ್ತೇನೆ. ಒಂದು ಇದು ಪ್ರಾಬ್ಲಮ್ ಇದೆ. ಈಗ ಯಾರು ಇಷ್ಟು ಜನ ಬಂದಿದ್ದಾರಲ್ಲ ಇವರೆಲ್ಲರೂ ನಾಳೆ ಸ್ಟಾರ್ಟ್ಅಪ್ ಮಾಡ್ತಾರೆ, ಸಕ್ಸಸ್ಫುಲ್ ಆಗ್ತಾರೆ. 1 ಲಕ್ಷದಿಂದ 1 ಕೋಟಿಗೆ ಟರ್ನ್ ಓವರ್ ಮಾಡ್ತಾರೆ. ನೆಕ್ಸ್ಟ್ ಅವರಿಗೆ ಬೇಕಾದ ಎಕ್ಸ್ಪಾನ್ಷನ್ಗೆ ಜಾಗ ಅವರ ಮನೆಯಲ್ಲಿ ಇದ್ದುಕೊಂಡು ಮಾಡ್ತಾರೆ. ನಾನು ಮಾಡಿದ್ದೇನೆ, ನಾನು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡೋದು. ಈಗ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡ್ತಾ ಇದ್ದೇನೆ. ನನಗೀಗ ಸಡನ್ಲಿ ಇಮಿಡಿಯೇಟ್ಲಿ ಐ ನಾಟ್ ಏಬಲ್ ಟು ಶಿಫ್ಟ್ ಮೈ ಎಂಟೈರ್ ಫ್ಯಾಕ್ಟ್ರಿ. ಅದು ಎಲೆಕ್ಟ್ರಿಸಿಟಿ ಪರ್ಮಿಷನ್ ತಗೊಳ್ಳಿಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂತ ನಮಗೆ ಗೊತ್ತುಂಟು. ಈ ಥರದೊಂದು ಸಮಸ್ಯೆಗಳಿದೆ, ಇದು ಮೇಜರ್. ಇದನ್ನು ನಾವು ಹೇಗೆ ಒಂದು ಮಾಡಿದರೆ ಆವಾಗ ತುಂಬ ಎಂಟರ್ಪ್ರೈನರ್ಗಳು ಇದ್ದಾರೆ. ಈಗ ಅಲ್ಲಲ್ಲದೆ ತುಂಬ ಜನ ಇದ್ದಾರೆ, ಅವ್ರಿಗೆ ಈ ಥರದ ಒಂದು ಪ್ರಾಬ್ಲಮ್ ಆಗಿದೆ. ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡಬೇಕು ಅಂತ ಒಂದು. ಸೊ ತುಂಬ ಥ್ಯಾಂಕ್ಸ್ again for the Chamber of Industrial Association Puttur and Arise for giving us the opportunity. I hope this was useful. Please apply. Don't hesitate to apply. into business ಯಾವುದೇ ಇರಲಿ ಫಸ್ಟ್ ಸ್ಟೆಪ್ ತಗೊಳ್ಳಿ ಅಪ್ಲೈ ಮಾಡಲಿಕ್ಕೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಫ್ ಕೋರ್ಸ್ ವಿ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಯುವರ್ ಬಿಸ್ನೆಸಸ್, ವಿ ವಿಲ್ ಆಲ್ಸೋ ಬಿ ಏಬಲ್ ಟು ಕ್ಯೂರೇಟ್ ದ ಹೋಲ್ ಪ್ರೋಗ್ರಾಮ್ ವಿಚ್ ಇಸ್ ಮೀನಿಂಗ್ಫುಲ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್.